ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಲೀನಾ ಗೌಡ. ನಾನು ಇಂದು ಈ ಲೆವೆಲ್ 3 ಅಲ್ಲಿ ಜ್ಞಾನದ ಹಂತಗಳು ಇದ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಇವತ್ತು ಮಾಡ್ತಾ ಇದ್ದೇವೆ. ಇದನ್ನ ಮಂಡಿಸ್ತಾ ಇದ್ದೇನೆ ನಾನು. ನಿಮ್ಗೆ ಇದರಲ್ಲಿ ನಾನು ಏನಾದ್ರೂ ತಪ್ಪುಗಳನ್ನ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಾನು ಆದಷ್ಟು ಭಗವಂತ ನುಡಿದಿರುವಂತಹ ಈ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನ ಒಂದು ಸಂಕ್ಷಿಪ್ತವಾಗಿ ಈ ಜ್ಞಾನದ ಹಂತಗಳ ಬಗ್ಗೆ ಅಥವಾ ಜ್ಞಾನದ ಬಗ್ಗೆ ನಾನು ನಿಮ್ಗೆಲ್ರಲ್ಲೂ ಈ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾವು ಇಂದಿನ ಈ ಜ್ಞಾನದ ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆಯನ್ನ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ರಿಗೂ ವಂದನೆಗಳು. ನಾನು ಇಂದು ನನಗೆ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿರುವಂತಹ ನಮ್ಮ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ದೇವಾಲಯದ ಅಧ್ಯಕ್ಷರಾದಂತಹ ಶ್ರೀ ನಾಮನಿಷ್ಠ ದಾಸ್ ಪ್ರಭುಜಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ನಾವು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವತ್ತು ಜ್ಞಾನದ ಹಂತಗಳು ಅಂದ್ರೆ ನಾವು ಮನುಷ್ಯರು, ಅದು ಈ ಐಹಿಕ ಪ್ರಪಂಚದಲ್ಲಿ ನಾವು ಏನಪ್ಪಾ ಯೋಚನೆ ಮಾಡ್ತೀವಿ ಎಲ್ಲದಕ್ಕೂ ಅಂತಂದ್ರೆ ಯಾವುದನ್ನೇ ಏನೋ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾದ್ರೂ ಕೂಡ ಯಾಕೆ ತಿಳ್ಕೊಬೇಕು, ಇದರಿಂದ ನಮ್ಗೆ ಏನ್ ಪ್ರಯೋಜನ ಅಂತ ಯೋಚನೆ ಮಾಡ್ತೀವಿ. ಸೊ ಈ ಜ್ಞಾನದ ಹಂತಗಳನ್ನ ನಾವು ತಿಳ್ಕೊತಾ ಇದ್ದೀವಿ ಅಂದ್ರೆ ಇದರಿಂದ ನಾವು ಏನೇನು ವಿಚಾರವನ್ನ ತಿಳ್ಕೊಳ್ಬಹುದು ಅಂದ್ರೆ ಮೊದಲಿಗೆ ಭಗವದ್ಗೀತೆ ಅಂದ್ರೇನು, ಮತ್ತೆ ಇಲ್ಲಿ ನಾವು ಮುಂದೆ ಹೋಗ್ತಾ ಭಗವಂತ ನಮ್ಗೆ ದೇಹ ಅಂದ್ರೇನು, ಆತ್ಮ ಅಂದ್ರೇನು ಎಂಬ ಜ್ಞಾನವನ್ನ ಕೊಡ್ತಾರೆ. ಮತ್ತೆ ಮುಂದೆ ಪರಮಾತ್ಮನ ಗುಣಗಳು ಏನು, ಮತ್ತೆ ಆತ್ಮ ಮತ್ತೆ ಈ ಪರಮಾತ್ಮನ ನಡುವೆ ಏನಾದ್ರೂ ಸಂಬಂಧ ಇದೆಯಾ, ಅದು ಯಾವ ರೀತಿಯ ಸಂಬಂಧ, ಮತ್ತೆ ಪರಮಾತ್ಮನ ಶ್ರೇಷ್ಠ ವ್ಯಕ್ತಿತ್ವ ಅಂದ್ರೆ ಏನು, ಹೇಗೆ ಪರಮಾತ್ಮ ನಮ್ಮೆಲ್ಲರಿಗಿಂತ ವಿಭಿನ್ನ, ನಾವೆಲ್ಲ ಪರಮಾತ್ಮನ ಒಂದು ಸಣ್ಣ ಅಂಶವಾಗಿದ್ರು ಕೂಡ ಅವ್ರು ಹೇಗೆ ನಮ್ಮಿಂದ ವಿಭಿನ್ನವಾಗಿದ್ದಾರೆ, ಮತ್ತೆ ಅವರು ನಮ್ಗೆಲ್ರಿಗೂ ಒಂದು ದಿವ್ಯವಾದ ಜ್ಞಾನ ಅಂದ್ರೆ ಟ್ರಾನ್ಸ್ಡೆಂಟಲ್ ನಾಲೆಡ್ಜ್ ಅನ್ನ ಭಗವಂತ ನಮ್ಗೆ ಕೊಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಏನು, ಇವೆರಡರಲ್ಲಿ ಏನು ಒಂದು ವಿಭಿನ್ನತೆ ಇದೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಮುಂದೆ ಹೋಗ್ತಾ ಅವರು ಅತ್ಯಂತ ಗೌಪ್ಯವಾದ ಜ್ಞಾನ ಅಂದ್ರೆ ಈ ಜ್ಞಾನ ಈ ಅತ್ಯಂತ ಗೌಪ್ಯವಾದ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಅದನ್ನ ತಿಳಿದುಕೊಳ್ಳಲಿಕ್ಕೆ ಯಾರು ಅರ್ಹರು ಅನ್ನೋದನ್ನ ನಮ್ಗೆ ಭಗವಂತ ಹೇಳ್ತಾರೆ. ಮುಂದೆ ಅವರು ಭಗವಂತನ ಸಂಪೂರ್ಣ ಸಂಪತ್ತು ಏನು ಅನ್ನೋದನ್ನ ಈ ನಮ್ಮ ಭಕ್ತರೆಲ್ಲರಿಗೆ ತಿಳಿಸ್ಕೊಡ್ತಾರೆ. ಮತ್ತೆ ಕೊನೆಯದಾಗಿ ಭಗವಂತ ಹೇಳ್ತಾರೆ ಭಗವಂತನ ಧಾಮಕ್ ನಾವು ಹೋಗ್ಬೇಕಂದ್ರೆ ಅಥವಾ ನಮ್ಮ ಈ ಐಹಿಕ ಈ ಯಾವಾಗ್ಲೂ ಇರುವಂತಹ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ನಾವು ನಮ್ಮ ಒಂದು ಅಂದ್ರೆ ಪರ್ಮನೆಂಟ್ ಒಂದು ಸಂಬಂಧ ಇರುವಂತಹ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಈ ಎಲ್ಲ ಐಹಿಕ ಪ್ರಪಂಚದಿಂದ ನಾವು ಇದರಿಂದ ಬಿಡುಗಡೆ ಹೊಂದಿ ಹೇಗೆ ಭಗವಂತನಿಗೆ ಪೂರ್ಣ ಭಕ್ತಿ ಸೇವೆ ಮಾಡ್ಬೇಕು, ಮತ್ತೆ ಅವ್ರಿಗೆ ಪೂರ್ತಿಯಾಗಿ ಶರಣಾಗತರಾಗ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊತೇವೆ. ಸೊ ಇಲ್ಲಿ ನಾವು ಎಲ್ಲಾ ನಮ್ಮ ಗುರುಗಳಿಂದ ಮತ್ತೆ ನಮ್ಮ ಎಲ್ಲ ವೈಷ್ಣವರಿಂದ ಕೇಳಿದೀವಿ ಏನಪ್ಪಾ ಅಂತಂದ್ರೆ ಭಗವದ್ಗೀತೆ ಅಂದ್ರೆ ಏನು, ಅಂದ್ರೆ
ಭಗವದ್ಗೀತೆನ ಗೀತಾ ಉಪನಿಷತ್ ಕೂಡ ಅಂತ ಕರೀತಾರೆ. ಇದೆಲ್ಲ ನಿಮಗ್ ಗೊತ್ತೇ ಇರುವಂತದ್ದು. ಇದು ವೈದಿಕ ಜ್ಞಾನದ ಸಾರ. ಮತ್ತೆ ಈ ಭಗವದ್ಗೀತೆ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ಇದು ಭಗವಂತನೇ ಹಾಡಿರುವಂತಹ ನುಡಿ, ಮತ್ತೆ ಭಗವಂತನ ಗೀತೆ ಅದು, ಅದಕ್ಕೋಸ್ಕರ ಅದನ್ನ ಭಗವದ್ಗೀತೆ ಅಂತೀವಿ. ಮತ್ತೆ ಇದರಲ್ಲಿ ಇನ್ನೊಂದು ಇದರ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಈ ಭಗವದ್ಗೀತೆಯನ್ನ ಮಾತಾಡಿರೋರು ಭಗವಂತನೇ, ಅಂದ್ರೆ ಭಗವಂತನೇ ತಾನೇ ಬಂದು ಈ ಒಂದು ಗೀತೆಯನ್ನ ಅಥವಾ ಈ ನುಡಿಯನ್ನ ನಮ್ಗೆ ಹೇಳಿದ್ದಾರೆ. ಮತ್ತೆ ಈ ಭಗವದ್ಗೀತೆನ ನಾವು ನೋಡ್ತಾ ಹೋದ್ರೆ ಪ್ರತಿ ಪುಟದಲ್ಲೂ ಕೂಡ ಈ ಭಗವಾನ್ ಅಂದ್ರೇನು, ಪರಮಾತ್ಮ ಅಂದ್ರೇನು ಅನ್ನೋದನ್ನ ಒಂದೊಂದು ಅಂದ್ರೆ ಸಣ್ಣ ಸಣ್ಣ ಇದ್ರಲ್ಲೂ ಕೂಡ ಉದಾಹರಣೆ ಮೂಲಕ ನಮ್ಗೆ ಉಲ್ಲೇಖಿಸಲಾಗಿದೆ. ಒಂದೊಂದು ಪ್ರಮಾಣ ಅಂದ್ರ ಪ್ರತ್ಯಕ್ಷ ಪ್ರಮಾಣದ ಸಹಿತ ನಮ್ಗೆ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತೆ ಈ ಭಗವದ್ಗೀತೆನ ಅವರು ಯಾರು ತಿಳ್ಕೊಳ್ಬಹುದು, ಯಾರಿಗೆ ಇಂತಹ ಪುಣ್ಯ ಇರುತ್ತೆ ಅಂದ್ರೆ ಅರ್ಜುನನಿಗೆ ಅವರು ಹೇಗೆ ಭಗವದ್ಗೀತೆನ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ನಿಮ್ಗೆ ನಮ್ಗೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಅಂದ್ರೆ ಈ ಅರ್ಜುನನಂತಹ ಗುಣಗಳಿದ್ರೆ ಮಾತ್ರ, ಅಂದ್ರೆ ಕೃಷ್ಣನ ಭಗವಂತನ ಜೊತೆ ಸಂಬಂಧ ಇಟ್ಟಿರ್ಬೇಕು, ಏರ್ಪಟ್ಟಿಸಿರ್ಬೇಕು ನಾವು, ಮತ್ತೆ ಭಗವಂತನಿಗೆ ಪೂರ್ತಿಯಾಗಿ ಶರಣಾಗತರಾಗಿರ್ಬೇಕು. ಇಂತಹ ಗುಣಗಳಿದ್ರೆ ಮಾತ್ರ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಭಗವಂತನ ಒಂದ್ ಸತಿ ನಾವು ಅವ್ರ ಭಕ್ತರಾದ್ರೆ ಅವ್ರ ಜೊತೆ ನಮ್ಗೆ ನೇರವಾದ ಸಂಬಂಧ ಬೆಳೆಯುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ಈ ಜ್ಞಾನದ ಬಗ್ಗೆ ತಿಳ್ಕೊಳ್ತೇವೆ. ಮತ್ತೆ ಗೀತಾ ಮಹಾತ್ಮದಲ್ಲಿ ಇನ್ನೊಂದು ಉಲ್ಲೇಖ ಕೂಡ ಇದೆ. ಇದನ್ನು ನಾವು ಅನೇಕ ಸಲ ಕೇಳಿದ್ದೇವೆ. ಹೇಗೆ ಭಗವದ್ಗೀತೆ ಅಂದ್ರೆ ಒಂದು ಹಸುವಿನ ರೀತಿ, ಕೃಷ್ಣ ಪರಮಾತ್ಮ ಒಬ್ಬ ಗೋಪಾಲಕನಿದ್ದ ಹಾಗೆ, ಮತ್ತೆ ಈ ಶ್ರೀಕೃಷ್ಣ ಪರಮಾತ್ಮ ಈ ಹಾಲನ್ನ ಹಿಂಡುತ್ತಾ, ಈ ಹಾಲು ವೇದಗಳು, ಅದನ್ನ ಅರ್ಜುನ ಕರುವಿನಂತೆ ಅದನ್ನ ಕುಡಿತಾ ಇದ್ದಾನೆ. ಆದ್ರೆ ಈ ಒಂದು ವೇದಗಳ ಈ ಹಾಲು ಏನಿದೆ ಇದನ್ನ ಸಿಗ್ಬೇಕಾದ್ರೆ ನಾವು ಜ್ಞಾನಿಗಳು, ಮಹಾಜ್ಞಾನಿಗಳು ಅಥವಾ ಶುದ್ಧ ಭಕ್ತರಾಗಿದ್ರೆ ಮಾತ್ರ ಈ ಅಮೃತದ ಹಾಲನ್ನ ನಾವು ಸವಿಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇನ್ನೊಂದು, ಈ ಎಲ್ಲಾ ಪ್ರಪಂಚದಲ್ಲಿ ತುಂಬಾ ಜನ ತಿಳ್ಕೊಂಡಿದ್ದಾರೆ, ನಮ್ಗೆ ನಿಮ್ಗೆ ಕೂಡ ತುಂಬಾ ಜನ ಇದನ್ನ ಪ್ರಶ್ನೆ ಮಾಡಿರ್ತಾರೆ. ಹೇಗೆ ಅಂದ್ರೆ ಭಗವದ್ಗೀತೆ ಬರೀ ಹಿಂದೂಗಳಿಗೆ ಮಾತ್ರ ಉಂಟಾ, ಅಥವಾ ಈ ಒಂದು ನಿರ್ದಿಷ್ಟ ಒಂದು ಸಮುದಾಯಕ್ಕೆ ಮಾತ್ರ ಇದೆಯಾ ಅಂತ. ಖಂಡಿತ ಇಲ್ಲ. ಯಾಕೆ ಭಗವದ್ಗೀತೆನ ನಾವು ಆಳವಾಗಿ ತಿಳ್ಕೊಂಡ್ರೆ ನಮ್ಗೆ ಖಂಡಿತ ಗೊತ್ತಾಗತ್ತೆ. ಮತ್ ನಾವೆಲ್ಲರೂ ಕೂಡ ಅದರಿಂದ ಒಪ್ಕೊಂತೀವಿ. ಏನಪ್ಪಾ ಅಂತಂದ್ರೆ ಇದು ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ, ಸಮುದಾಯ ಅಥವಾ ಸಮಾಜಕ್ಕಲ್ಲ, ಇದು ಎಲ್ಲರಿಗೂ. ಯಾಕಂದ್ರೆ ವಸುದೈವ ಕುಟುಂಬಂ ಅಂತ ನಾವು ಕೇಳಿದ್ದೇವೆ ಅಲ್ವಾ. ಸೊ ಹಾಗಾಗಿ ಇದು ಎಲ್ಲರಿಗೋಸ್ಕರ. ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ವಿಶ್ವದಲ್ಲೇ ಭಾತೃತ್ವ ಅಂತಂದ್ರೇನು, ಒಂದು ಬ್ರದರ್ಹುಡ್ ಬೆಳೆಯುತ್ತೆ. ಮತ್ತೆ ನಾವು ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಅವರು ಆ ಜಾತಿ, ಈ ಜಾತಿ, ಅವ್ರ ಕಲರ್ ಇದು, ಅವ್ರ ದೇಶ ಇದು, ಅವ್ರ ಭಾಷೆ ಇದು ಅನ್ನೋದನ್ನ ನಾವು ಬಿಡ್ತೇವೆ ಯಾವಾಗ ಭಗವದ್ಗೀತೆಯನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಡ್ತೇವೆ. ಮತ್ತೆ ನೀವೆಲ್ರೂ ಕೇಳ್ಬೋದು, ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಹೀಗಾಗ್ಲೇ, ಈ ದಿವ್ಯ ಜ್ಞಾನವನ್ನ ಪಡಿಲಿಕ್ಕೆ ಏನಾದ್ರೂ ಕ್ವಾಲಿಟೀಸ್ ಬೇಕಾ, ಅಥವಾ ಭಗವಂತ ಯಾರಿಗಾದ್ರೂ ಇವ್ರಿಗೆ ಮಾತ್ರ ಹೇಳ್ತೀನಪ್ಪ ಇವ್ರು ತುಂಬಾ ಶ್ರೀಮಂತರು, ಅಥವಾ ಇವ್ರು ತುಂಬಾ ಚೆನ್ನಾಗಿದ್ದಾರೆ, ಅಥವಾ ಇವ್ರು ಈ ತರ ಏನೋ ಜ್ಞಾನಿಗಳಾಗಿದ್ದಾರೆ? ಖಂಡಿತ ಇಲ್ಲ. ಈ ಸಂದೇಶನ ಎಲ್ರು ಕೂಡ ತಿಳ್ಕೊಬಹುದು, ಸ್ನೇಹಿತರು, ಶತ್ರುಗಳು, ಎಲ್ರುನು. ಆದ್ರೆ ಒಂದೇ ಒಂದು ಅದಕ್ಕೆ ಕ್ವಾಲಿಟಿ ಇದೆ, ನಿಮ್ಗೆಲ್ರು ಗೊತ್ತು, ಅವರು ಪಾಪಗಳನ್ನ ಮಾಡಬಾರ್ದು, ಮತ್ತೆ ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿ ಅವರ ಭಕ್ತಿನ ಮಾಡ್ಬೇಕು. ಸೊ ಇದನ್ನ ನಾವು ತಿಳ್ಕೊತೇವೆ. ಸೊ ಇಲ್ಲಿ ನಾವು ನೋಡ್ಬೋದು, ಈ ಭಗವದ್ಗೀತೆಯನ್ನ ನಾವು ತಿಳ್ಕೊಳ್ಲಿಕ್ಕೆ ಅಥವಾ ಈ ಜ್ಞಾನವನ್ನ ಅವ್ರು ಕೊಡ್ತಿದಾರಲ್ಲ, ಈ ಜ್ಞಾನನ ತಿಳ್ಕೊಳ್ಬೇಕಾದ್ರೆ ಯಾಕಪ್ಪ ತಿಳ್ಕೊಬೇಕು ಅಂತಂದ್ರೆ ಮುಖ್ಯವಾಗಿ 5 ಕಾರಣಗಳಿದೆ. ಒಂದು, ಇದು ಅತ್ಯಂತ ಗೌಪ್ಯವಾದ ಜ್ಞಾನ, ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಮತ್ತು ಇದು ಅಂದ್ರೆ ನಮ್ಮ ಈ ಪರಮಾತ್ಮ ಅಂದ್ರೆ ನಮ್ಮ ಈ ಜಗತ್ತೋದ್ಧಾರಕ ಶ್ರೀಕೃಷ್ಣನ ಬಗ್ಗೆನ ಆಧ್ಯಾತ್ಮಿಕ ಜ್ಞಾನ ಇದು. ಮತ್ತೆ ಇದನ್ನ ತಿಳ್ಕೊಳ್ಳಿಕ್ಕೆ ಯಾವುದೇ ಜಾಗ, ಯಾವುದೇ ಒಂದು ಸ್ಥಳ, ಅಥವಾ ಯಾವುದೇ ಒಂದು ಗಂಟೆ ಅಥವಾ ಗಳಿಗೆ ಏನೂ ಬೇಕಾಗಿಲ್ಲ. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಶಾಶ್ವತವಾಗಿ ತಿಳಿಸುವಂತಹ ಒಂದು ಜ್ಞಾನ ಇದು. ಮತ್ತೆ ಈ ಜ್ಞಾನ ಪಡೆದ್ರೆ ಅಷ್ಟೇ ನಾವು ಈ
ಐಹಿಕ ಪ್ರಪಂಚದಿಂದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಈಗಿನ ಕಾಲದಲ್ಲಂತೂ ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ ನಾವೇ ಬಹಳ ಬುದ್ಧಿವಂತರು ಮನುಷ್ಯರು, ಯಾಕಂದ್ರೆ ಸೈನ್ಸ್ ಅಲ್ಲಿ ಅಷ್ಟು ಮುಂದುವರೆದಿದ್ದೀವಿ, ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ದೀವಿ, ನಮ್ಮಷ್ಟು ಯಾರು ಇದಿಲ್ಲಪ್ಪ ಅನ್ಕೋತೀವಲ್ವಾ. ನಾವ್ ಯಾವ್ದೇ ನಂಬೇಕಾದ್ರೂ ಅದಕ್ಕೆ ಒಂದ್ ಸೈಂಟಿಫಿಕ್ ಬೇಸಿಸ್ ಇರ್ಬೇಕು ಅಂತೀವಿ, ಅಥವಾ ಇಂಟೆಲೆಕ್ಚುಯಲ್ ಕ್ಲಾಸ್ನವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀವಲ್ವಾ. ಅದಕ್ಕೆ ಇಲ್ಲಿ ಈ ಭಗವದ್ಗೀತೆ ಕೂಡ, ಈ ಜ್ಞಾನ ಕೂಡ ಒಂದು ವಿಜ್ಞಾನದ ಬೇಸ್ ಮೇಲಿದೆ, ಮತ್ತೆ ಬುದ್ಧಿವಂತಿಕೆ ಸೇರಿದೆ. ಅದನ್ನ ನಾವು ಹೇಗೆ ಆ ಜ್ಞಾನವನ್ನ ನಾವು ಸವಿತಾ ಇದ್ದಾಗ ನಮ್ಗೆ ಅದ್ರ ಅರ್ಥ ಆಗತ್ತೆ. ಹೇಗೆ ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಕೂಡ ಇದೆ, ಮತ್ತೆ ಇದು ಬುದ್ಧಿವಂತಿಕೆ ಒಂದ ಕೂಡಿರುವಂತಹ ಒಂದು ಎಲ್ಲಾ ಜ್ಞಾನಗಳ ಒಂದು ಕಿಂಗ್ ಅಂದ್ರೆ ರಾಜ ಅಂತ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಇದರಲ್ಲಿ ಈ ಜ್ಞಾನದಲ್ಲಿ ಏನಿದೆ ಅಪ್ಪ ಅಂತಂದ್ರೆ, ಒಂದು ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ ಗೊತ್ತಾಗತ್ತೆ, ಪರಮಾತ್ಮನ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಗೊತ್ತಾಗತ್ತೆ. ಆಮೇಲೆ ಪರಮಾತ್ಮ ಮತ್ತೆ ಭಕ್ತರು ಹೇಗೆ ಪರಸ್ಪರ ಅವರು ಸಂಬಂಧ ಇರುತ್ತೆ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಪರಮ ಪುರುಷ ಹೇಗೆ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಪರಮಾತ್ಮ, ಅವನು ಹೇಗೆ ಈ ಎಲ್ಲಾ ಸೃಷ್ಟಿಯನ್ನ ಹೇಗೆ ಅವನು ಮೇಂಟೈನ್ ಮಾಡ್ತಿದ್ದಾನೆ, ಹೇಗೆ ನೋಡ್ಕೊತಿದ್ದಾನೆ, ಹೇಗೆ ಒಂದು ಮುತ್ತಿನ ಹಾರದ ತರ ಮುತ್ತು ಪೋಣಿಸಿರೋ ಮುತ್ತಿನ ಹಾರದಲ್ಲಿ ಹೇಗೆ ಮುತ್ತು ಇರುತ್ತೆ ಮುತ್ತಿನ ಹಾರದಲ್ಲಿ, ಹಾಗೆ ಇಡೀ ಬ್ರಹ್ಮಾಂಡ ಇಡೀ ಸೃಷ್ಟಿಯನ್ನೇ ಭಗವಂತ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅನ್ನೋದು ಕೂಡ ತಿಳ್ಕೊತೀವಿ. ಮತ್ತೆ ನಾವು ಇದರಲ್ಲಿ ಮುಂದೆ ಹೋಗ್ತಾ ಈ ಭೌತಿಕ ಜಗತ್ತಿನಲ್ಲಿ ಈ ನಮ್ಮ ಭಗವಂತ ಯಾಕೆ ಕಾಣಿಸ್ಕೊತಾರೆ, ಎಂತ ಸಮಯದಲ್ಲಿ ಕಾಣಿಸ್ಕೋತಾರೆ, ಯಾವ ಒಂದು ಕಾರಣಕ್ಕೆ ಕಾಣಿಸ್ಕೋತಾರೆ ಅದನ್ನು ಕೂಡ ತಿಳ್ಕೊಂತೀವಿ. ಅದನ್ನು ಕೂಡ ಅವ್ರು ನಮ್ಗೆ ಹೇಳ್ತಾರೆ. ಮತ್ತೆ ಕೊನೆಯದಾಗ ಅವ್ರು ಹೇಳ್ತಾರೆ, ಭಗವಂತನಿಗೆ ಅತೀ ಪ್ರಿಯರಾಗ್ಬೇಕು ಅಥವಾ ಅವ್ರಿಗೆ ತುಂಬಾ ಇಷ್ಟವಾದ ಭಕ್ತರಾಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಹೇಗೆ ಅವ್ರಿಗೆ ಎಲ್ಲವನ್ನೂ ಬಿಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ಮಗಳನ್ನ ನಮ್ಗೆ ಏನೇನು ಕೆಲಸ ಕಾರ್ಯಗಳು ನಮಗಂತ ಇದೆ ಅದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿ ಎಲ್ಲವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸಿ, ಸರ್ವಶಕ್ತನಾದ ಅವನಿಗೆ ಸಮರ್ಪಿಸಿ ಅವನನ್ನ ಬಹಳ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಹೇಗೆ ನಾವು ಈ ಎಲ್ಲಾ ಐಹಿಕ ಪ್ರಪಂಚದ ಜಂಜಾಟಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ಭಗವಂತ ತಿಳಿಸ್ತಾರೆ. ಸೊ ಈ ಭಗವದ್ಗೀತೆಯಲ್ಲಿ ಏನಪ್ಪಾ ಇದೆ, ಇದ್ರ ಸಾರ ಏನಪ್ಪಾ ಅಂದ್ರೆ, ನಾವ್ ಯಾವಾಗ್ಲೂ ನೀನು ಕೃಷ್ಣನ್ ಬಗ್ಗೆ ಯೋಚಿಸು, ಕೃಷ್ಣನಿಗೆ ಅಂದ್ರೆ ಪರಮಾತ್ಮನ ಭಕ್ತನಾಗು, ಆ ಕೃಷ್ಣ ಪರಮಾತ್ಮನನ್ನ ಆರಾಧಿಸು, ಅವರಿಗೆ ಗೌರವ ಸಲ್ಲಿಸು, ಆಗ ಖಂಡಿತ ನಾವು ಭಗವಂತನ ತಲುಪೋದು ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಮತ್ತೆ ಭಗವಂತ ಇನ್ನೊಂದು ಬಹಳ ಒಂದು ಮುಖ್ಯವಾದ ಜ್ಞಾನವನ್ನ ಇಲ್ಲಿ ಭಗವಂತ ಕೊಡ್ತಾರೆ. ಏನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಆಗ್ಲೇ ವರ್ಣ ಆಶ್ರಮ, ಯಾಕಂದ್ರೆ ನಾವ್ ಆಗ್ಲೇ ಲೆವೆಲ್ 3 ಬಂದಿದೀವಿ, ನಮ್ಗೆಲ್ಲ ಗೊತ್ತು ಹೇಗೆ ಇಷ್ಟು ತನಕ ನಮ್ ಈ ಐಹಿಕ ಪ್ರಪಂಚದಲ್ಲಿ ಜಾತಿ ಬಗ್ಗೆ, ಅದರಲ್ಲೂ ಹಿಂದೂ ಒಂದು ಧರ್ಮದಲ್ಲಿ ಅನೇಕರಿಗೆ ಬೇಸರ ಇದೆ. ಬೇರೆಯವರು ಕೂಡ ಅದನ್ನ ಬೆರಳು ಮಾಡಿ ತೋರಿಸ್ತಾರೆ ನಮ್ಗೆ, ನಿಮ್ಮಲ್ಲಿ ಈ ಜಾತಿ ಅನ್ನೋದು ಒಂದು ಏನಿದೆ ಅದನ್ನ ದೇವ್ರೇ ಮಾಡಿರೋದಲ್ವಾ, ಅದು ನೋಡಿ ಎಷ್ಟು ಕೆಟ್ಟದ್ದು ಹಾಗೆ ಹೀಗೆ ಅಂತ. ಆ ಒಂದು ಮುಖ್ಯವಾದಂತಹ ಒಂದು ತಪ್ಪು ಕಲ್ಪನೆ ಇಲ್ಲಿ ನಮ್ಗೆ ಹಳಿಸಿ ಹೋಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಗೊತ್ತಾಗತ್ತೆ, ಭಗವಂತ ಯಾವ ಜಾತಿ ಧರ್ಮ ಮಾಡಿಲ್ಲ, ಅವರು ವರ್ಣ ಆಶ್ರಮವನ್ನ ಮಾಡಿದ್ದು, ನಮ್ಮ ಕಾರ್ಯಗಳ ಮೇಲೆ ನಮ್ಮ ಕರ್ಮಗಳ ಮೇಲೆ ಅವರು ವರ್ಣಾಶ್ರಮ ಮಾಡಿದ್ದು ಅನ್ನೋದು ಗೊತ್ತಾಗತ್ತೆ. ಮತ್ತೆ ಹೇಗೆ ಭಗವಂತನ ಸೇರ್ಬೇಕಾದ್ರೆ ನಾವು ಸಂಪೂರ್ಣ ಪರಿತ್ಯಾಗಿಗಳಾಗ್ಬೇಕು, ಅಂದ್ರೆ ಯಾವ್ದ್ರ ಜೊತೆನೂ ಹೆಚ್ಚಾದ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಯಾಕಪ್ಪ ಅಂತಂದ್ರೆ ನಾವು ಈ ಪ್ರಪಂಚಕ್ಕೆ ಬಂದಿರುವಾಗ ನಾವು ಈ ಒಂದು ಭಗವಂತನ ಒಂದು ಸಣ್ಣ ಅಂಶ, ನಾವು ಕೊನೆಗೆ ಭಗವಂತನ ಸೇರ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮೂಲ ಒಂದು ಆದ್ಯತೆ ಅದೇ ಆಗಿದೆ. ಅದ್ ಬಿಟ್ಬಿಟ್ಟು ನಾವು ಏನೂ ಈ ಪ್ರಪಂಚಕ್ಕೆ ತಂದಿಲ್ಲ, ಏನನ್ನೂ ತಗೊಂಡು ಹೋಗಲ್ಲ. ಆದ್ರಿಂದ ನಮ್ದೇ ಏನು ಆಗಿಲ್ದೆ ಇರುವಾಗ ಅದ್ರ ಜೊತೆ ನಾವು ಒಂದು ಅಟ್ಯಾಚ್ಮೆಂಟ್ ಅಥವಾ ಬಾಂಧವ್ಯವನ್ನ ಬೆಳೆಸ್ಕೊಳ್ಬಾರ್ದು ಅನ್ನೋದು ನಮ್ಗೆ ಈ ಭಗವದ್ಗೀತೆಯ ಒಂದು ಜ್ಞಾನದಲ್ಲಿ ಭಗವಂತ ತಿಳಿಸ್ಕೊಡ್ತಾರೆ. ಮತ್ತೆ ಇದು ಮುಖ್ಯವಾಗಿ ಭಗವಂತ ಇನ್ನೊಂದು ಹೇಳೋದೇನಪ್ಪಾ ಅಂದ್ರೆ, ಇದನ್ನೆಲ್ಲ ಮಾಡ್ಬೇಕಂತ ಅಂದ್ರೆ ನಾವೆಲ್ಲ ಎಷ್ಟು ಮಾಯೆಯ ಒಂದು ಬಂಧನಕ್ಕೆ ಒಳಗಾಗಿದ್ದೀವಲ್ವಾ ಐಹಿಕ ಪ್ರಪಂಚದಲ್ಲಿ. ಅದಕ್ಕೆ ಮುಖ್ಯವಾಗಿ ನಾವು ತಗೊಳ್ಬೇಕಾಗಿರೋ ಮೊದಲ ಹೆಜ್ಜೆ ಅಂದ್ರೆ ನಮ್ಮ ಇಂದ್ರಿಯಗಳ ಮತ್ತ ಮನಸ್ಸನ್ನ ನಿಯಂತ್ರಣ ಮಾಡುವಂಥದ್ದು. ಆಗ ಅಷ್ಟೇ ನಮ್ಗೆ ಬ್ರಹ್ಮನ್ ಅಥವಾ ಪರಮಾತ್ಮನ ಒಂದು ಜ್ಞಾನ ಸಿಗತ್ತೆ ಅನ್ನೋದನ್ನ ಗೊತ್ತಾಗತ್ತೆ.
ಮತ್ತೆ ಮುಂದೆ ಹೋಗ್ತಾ ಭಗವಂತ ಹೇಳ್ತಾರೆ ಅವರು 7ನೇ ಅಧ್ಯಾಯದಲ್ಲಿ, ಯಾರು ಈ ಪಾಪಗಳಿಂದ ಅಂದ್ರೆ ಗೊತ್ತೋ ಗೊತ್ತಿಲ್ಲದೆ ನಾವು ಮಾಡಿರುವಂತಹ ನಮ್ಮ ಅನೇಕ ಜನ್ಮಾಂತರಗಳ ಈ ಪಾಪಗಳಿಂದ ನಾವು ಹೇಗೆ ಮುಕ್ತರಾಗಬಹುದು, ಅದು ಹೇಗೆ ಭಗವಂತ ಶ್ರೀ ಕೃಷ್ಣನ್ನ ಪ್ರೀತಿಯಿಂದ ಅವರ ಪೂರ್ತಿ ಶರಣಾಗತರಾಗಿ ಅವರ ಭಕ್ತಿ ಆರಾಧನೆಯನ್ನ ಮಾಡಿದ್ರೆ ಮಾತ್ರ ನಾವು ಹೇಗೆ ಈ ಪಾಪಗಳಿಂದ ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನು ಕೂಡ ನಮ್ಗೆ ತೋರ್ಸ್ಕೊಡ್ತಾರೆ. ಸೊ ಈಗ ನಾವು ಮುಂದೆ ನೋಡೋಣ ಏನಪ್ಪಾ ಅಂತಂದ್ರೆ, ಈ ಒಂದು ಜ್ಞಾನ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ ಈ ಜ್ಞಾನವನ್ನು ಪಡೆಯಲು 3 ಮಾರ್ಗಗಳಿದೆ ಅಲ್ವಾ. ಏನಪ್ಪಾ ಅಂದ್ರೆ, ಒಂದು ಅಸೆಂಡಿಂಗ್ ಪ್ರೋಸೆಸ್, ಇನ್ನೊಂದು ಡಿಸೆಂಡಿಂಗ್ ಪ್ರೋಸೆಸ್. ಡಿಸೆಂಡಿಂಗ್ ಅಂದ್ರೆ ಮೇಲಿಂದ ಕೆಳಗಡೆ ಬರುತ್ತೆ, ಅಸೆಂಡಿಂಗ್ ಅಂದ್ರೆ ಕೆಳಗಡೆಯಿಂದ ಮೇಲ್ ಹೋಗೋದು, ಆರೋಹಣ ಪ್ರಕ್ರಿಯೆ ಅಂತ. ಅದ್ರಲ್ಲಿ ಒಂದನೇದು ಅಂದ್ರೆ ಡೈರೆಕ್ಟ್ ಆಗಿ ನಾವು ನೋಡಿ, ಈ ಕಣ್ಣಿಂದ ಹಿಂಗ್ ನೋಡ್ತೀವಿ, ಅದರಿಂದ ನಾವು ಇದು ಈ ಜ್ಞಾನ ಇದು ಅಂತ ಪಡ್ಕೊಂತೀವಿ, ಅದು ಪ್ರತ್ಯಕ್ಷ ಪ್ರಮಾಣ ಅಥವಾ ನೇರ ಇಂದ್ರಿಯ ಗ್ರಹಿಕೆ ಅಂತ ಹೇಳ್ತೀವಿ. ಎರಡನೇದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಸಾಕ್ಷ್ಯ ಆಧಾರಗಳು ಅಂದ್ರೆ ಥಿಯರೀಸ್ ಮೇಲೆ, ಮತ್ತೆ ಇಲ್ಲ ಅಂದ್ರೆ ಐತಿಹಾಸಿಕ ಹಿಸ್ಟಾರಿಕಲ್ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ, ಅದ್ರಗಳ ಮೇಲೆ ನಾವೇನ್ ಮಾಡ್ತೀವಿ, ಕೆಲವನ್ನ ಜ್ಞಾನವನ್ನ ಪಡಿತೇವೆ. ಅದು ಕೂಡ ಊಹೆ ಪುರಾವೆಗಳ ಮೇಲೆ ಇರುವಂತಹ ಒಂದು ಜ್ಞಾನ ಅಂತ ಹೇಳ್ಬೋದು. ಮೂರನೇದು ಏನಪ್ಪಾ ಅಂದ್ರೆ ಡಿಸೆಂಡಿಂಗ್ ಪ್ರೋಸೆಸ್. ನಾವು ಇದನ್ನ ಬಹಳ ಕೇಳ್ತಾ ಇದ್ದೇವೆ ನಾವೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇರೋಂಥವ್ರು. ಏನಪ್ಪಾ ಅಂತಂದ್ರೆ, ಹೇಗೆ ಗುರು ಪರಂಪರೆಯಲ್ಲಿ ನಮ್ಗೆ ಈ ಜ್ಞಾನ ಬರ್ಬೇಕು ಅಂತ ಕೇಳಿದೀವಿ. ಅದೇನಪ್ಪಾ ಅಂದ್ರೆ ಶಬ್ದ ಪ್ರಮಾಣ ಅಥವಾ ಗುರುಗಳಿಂದ ಅಂದ್ರೆ ಬೋನಫೈಡ್ ಗುರುಗಳಿಂದ ಕೇಳುವಂತಹದ್ದು, ಅದನ್ನ ಜ್ಞಾನವನ್ನ ಪಡೆಯುವಂಥದ್ದು. ಸೊ ಈ 3 ಜ್ಞಾನಗಳಲ್ಲಿ ಯಾವ ಜ್ಞಾನ ಶ್ರೇಷ್ಠ ಅಪ್ಪ ಅಂತಂದ್ರೆ ಈ ಶಬ್ದ ಪ್ರಮಾಣ. ಅಂದ್ರೆ ಈ ಬೋನಫೈಡ್ ಗುರುಗಳಿಂದ, ಗುರು ಪರಂಪರೆಯಿಂದ ನಾವು ಹೇಗೆ ನಮ್ಮ ಈ ಭಗವದ್ಗೀತೆಯ ಒಂದು ಜ್ಞಾನ ನಮ್ಗೆ ಗೌಡಿಯ ಪರಂಪರೆಯಲ್ಲಿ ಹೇಗೆ ಬರ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದೀವಿ ಭಗವದ್ಗೀತೆಯ ಒಂದು ಬೇಸಿಕ್ ಲೆವೆಲ್ ಕ್ಲಾಸ್ ಅಲ್ಲಿ. ಸೊ ಅದನ್ನ ಕೇಳೋದು ಬಹಳ ಮುಖ್ಯ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು. ಮತ್ತೆ ನಾವೆಲ್ಲರೂ ಅನ್ಕೊಂತೀವಲ್ವಾ, ಈ ಜ್ಞಾನವನ್ನ ಪಡೆಯೋದು, ಅದ್ರಲ್ಲೂ ಐಹಿಕ ಪ್ರಪಂಚದಲ್ಲಿ ನಾವೆಲ್ಲ ಏನಪ್ಪಾ ಅನ್ಕೊಂಡಿದೀವಿ ಅಂದ್ರೆ, ನಾವೇನ್ ನೋಡ್ತೀವೋ ಅದಷ್ಟೇ ಕರೆಕ್ಟು, ಬೇರೆದೆಲ್ಲ ಸುಳ್ಳು ಅಂತ. ಬಟ್ ಆಗ್ಲೇ ನಾವೆಲ್ಲ ಎಷ್ಟು ಲೆವೆಲ್ 1 ಲೆವೆಲ್ 2 ಅಲ್ಲಿ ಎಷ್ಟು ನೋಡಿದೀವಿ, ಎಷ್ಟೊಂದು ಉದಾಹರಣೆಗಳಿಂದೊಂದಿಗೆ ನಮ್ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ನಾವೆಲ್ಲ ಅಪೂರ್ಣರು, ಅಂದ್ರೆ ನಾವೆಲ್ಲ ಈ ಐಹಿಕ ಪ್ರಪಂಚದಲ್ಲಿ ಈ ಮಾಯೆಯ ಒಂದು ಮಾಯೆಗೆ ಒಳಪಟ್ಟು ಭ್ರಮೆಯಲ್ಲಿ ಇರುವಂತವ್ರು. ಸೊ ನಮ್ ಕಣ್ಣುಗಳೇ ನಮ್ಗೆ ನಿಜವಾದದ್ದನ್ನ ಎಷ್ಟೊಂದ್ಸಲಿ ತೋರ್ಸಲ್ಲ. ಅದಕ್ಕೆ ಎಷ್ಟೊಂದು ಉದಾಹರಣೆಗಳಿದೆ ಅಲ್ವಾ. ನೀವ್ ನೋಡಿದಿರ, ಈಗ ಸೂರ್ಯನ್ನೇ ತಗೊಂಡ್ರೆ ಅವ್ನ್ ನಮ್ ಕೆಳಗಡೆಯಿಂದ ನಮ್ಗಿಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಅಂದ ತಕ್ಷಣ ನಮ್ಗೆ ಸೂರ್ಯ ಇಷ್ಟೇ ದಪ್ಪ ಇದ್ದಾನೆ ಅಂತ ನಾವು ವಾದ ಮಾಡ್ಲಿಕ್ಕೆ ಆಗತ್ತಾ? ಖಂಡಿತ ಇಲ್ಲ ಅಲ್ವಾ. ಹಾಗಾಗಿ ಸೊ ನಾವೆಲ್ಲ ಏನು ಅಂತಂದ್ರೆ, ನಾವು ಸಂಪೂರ್ಣ ಈ ಜ್ಞಾನವನ್ನ ಪಡೆಯೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಈ ಐಹಿಕ ಪ್ರಪಂಚದಲ್ಲಿ ಇರುವಂತವ್ರು, ನಾವೆಲ್ಲ ಅಪೂರ್ಣರು, ನಾವೆಲ್ಲ ಪೂರ್ಣರಲ್ಲ. ಅದಕ್ಕಾಗಿ ನಾವು ನೋಡೋದನ್ನೇ ನಮ್ದು ನಂಬಿಕೆ ಅಂತ ತಿಳ್ಕೊಂಡ್ರೆ ಅದು ಖಂಡಿತ ದೊಡ್ಡ ತಪ್ಪಾಗತ್ತೆ. ಎಷ್ಟೊಂದ್ ಜನ ನೀವ್ ನೋಡಿರ್ಬೋದು, ನಾವ್ ಈ ಕೃಷ್ಣ ಪ್ರಜ್ಞೆಗೆ ಬಂದಾಗ ಕೆಲವರು, ಅದ್ರಲ್ಲೂ ನಾಸ್ತಿಕರು ನಮ್ಗೆ ಕೇಳ್ತಾರೆ, ಏನಪ್ಪಾ ಅಂದ್ರೆ, ದೇವ್ರು ನಿಮ್ಗೆ ಕಾಣಿಸಿದಾನ, ದೇವ್ರು ನಿಮ್ ಮುಂದೆ ಬರ್ತಾನ, ದೇವ್ರು ನೀವ್ ಕೇಳಿದೆಲ್ಲ ಕೊಡ್ತಾನ, ದೇವ್ರನ್ನ ನಮ್ ಕಣ್ ಮುಂದೆ ಕರ್ಕೊಂಡ್ ಬನ್ನಿ ಅವಾಗಷ್ಟೇ ನಾವು ನಂಬ್ತೀವಿ ಅಂತ ಎಲ್ಲ ಹೇಳ್ತಾರಲ್ವಾ. ಸೊ ಅಂತವ್ರಿಗೆ ಇದು ಉತ್ತರ. ಯಾಕಂತಂದ್ರೆ ನಾವು ದೇವ್ರನ್ನ ನೋಡ್ಬೇಕು ಅಥವಾ ದೇವ್ರು ನಮ್ಮ ಬಳಿ ಬರ್ಬೇಕಂದ್ರೆ ಆ ಶ್ರೇಷ್ಠತೆ ನಮಗೇನಿದೆ ಅನ್ನೋದನ್ನ, ನಾವೊಂದು ಹುಲ್ಲು ಮಾನವರು, ಒಂದು ಸಣ್ಣ ಒಂದು ಏನು ಕ್ರಿಮಿ ಕೀಟಗಳಿಗಿಂತಲೂ ಆದಂತವ್ರು, ಅಂತವ್ರು ನಾವು ಅಂದ್ರೆ ಸೃಷ್ಟಿ ಮಾಡಿರುವಂತಹ ಈ ಜಗದೋದ್ಧಾರಕ ಭಗವಂತ ಶ್ರೀ ಕೃಷ್ಣ ನಮ್ಮ ಮುಂದೆ ಬರ್ಬೇಕಂದ್ರೆ ನಮ್ಮ ಅರ್ಹತೆ ಏನಿದೆ ಅನ್ನೋದನ್ನ ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಇದಕ್ಕೆ ಕೆಲವೊಂದು ಉದಾಹರಣೆಗಳು ಕೂಡ ಇದೆ, ನೀವು ಇದೆಲ್ಲ ಕೇಳಿರ್ಬೋದು. ಕೆಲವು ವರ್ಷಗಳ ಹಿಂದೆ ವಿಜ್ಞಾನಿಗಳು ಈ ಟೆಲಿಸ್ಕೋಪ್ ಅಲ್ಲಿ ಈ ಆಕಾಶ ಅಂದ್ರೆ ನಭೋಮಂಡಲವನ್ನ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ಪಿಕ್ಚರ್ ಬಂತಂತೆ. ಅದ್ರಲ್ಲಿ ಇಷ್ಟು ಸಣ್ಣ ಅನೇಕ ಒಂಥರ ಬಹಳ ದೊಡ್ಡ ಇದು ಬ್ರೈಟ್ ಆಗಿರುವಂತಹ ಬೆಳಕಿನ ಒಂದು ಡಾಟ್ಸ್ ಕಾಣಿಸಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಅದ್ರಲ್ಲಿ, ಅದು ಏನು ಅಂತ ಎಷ್ಟು ವಿಚಾರ ಮಾಡಿದ್ರು ಗೊತ್ತಾಗಿಲ್ಲ ಅಂತೆ. ಕೊನೆಗೆ ಗೊತ್ತಾಯ್ತಂತೆ, ಅವ್ರು ನೋಡ್ತಾ ಇದ್ದಂತಹ ಟೆಲಿಸ್ಕೋಪ್ ಮೇಲೆ ಇದ್ದ ಡಸ್ಟ್ ಪಾರ್ಟಿಕಲ್ಸ್, ಆ ಧೂಳು ಕಣಗಳೇನಿದೆ ಆ ತರ ಬಂದಿತ್ತಂತೆ. ಸೊ ಹಾಗೆ ನಮ್ಮ ಕಣ್ಣು ನೋಡುವಂಥದ್ದು ನಮ್ಗೆ ಖಂಡಿತ ನಿಜ ಅಲ್ಲ. ಇಲ್ಲಿ ಕೂಡ ನೀವು ನೋಡ್ತೀರಾ, ಇಲ್ಲೇನೋ ಒಂದು
ರೀತಿಯ ಒಂದು ವಸ್ತು ಇದೆ. ಅದನ್ನ ನೀವು ಶ್ಯಾಡೋ ನೋಡಿದ್ರೆ ಇಬ್ರು ಮನುಷ್ಯರ ಮುಖಗಳ ತರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ಈ ದೋಣಿಗಳು ಆಕ್ಚುಲಿ ದೂರದಿಂದ ನೋಡಿದ್ರೆ ಸೇತುವೆ ತರ ಕಾಣಿಸ್ತಿದೆ. ಹೀಗೆ ಅನೇಕ ಉದಾಹರಣೆಗಳಿದೆ ಅಲ್ವಾ. ಸೊ ಅದಕ್ಕೆ ನಾವು ಹೇಳೋದು ನಾವು ಯಾವುದೇ ಒಂದು ಜ್ಞಾನವನ್ನ ಆಗ್ಲಿ ನಾವು ಶಬ್ದ ಪ್ರಮಾಣದಿಂದ ತಿಳಿಬೇಕು. ಊಹೆ ಪುರಾವೆಗಳಿಂದ ತಿಳಿದ ಒಂದು ಜ್ಞಾನ ಕೂಡ ಅದು ಪರಿಪೂರ್ಣ ಅಲ್ಲ ಅಂತ ಇಲ್ಲಿ ನಾವು ತಿಳ್ಕೊಂತೀವಿ. ಆದ್ರಿಂದ ನಾವು ಯಾವುದೇ ಈ ಜ್ಞಾನವನ್ನ, ಅದರಲ್ಲೂ ಈ ಭಗವದ್ಗೀತೆಯನ್ನ ನಾವು ಗುರು ಪರಂಪರೆಯಿಂದ ಕೇಳಿದಾಗ ಮಾತ್ರ ಅದಕ್ಕೆ ಒಂದು ನಿಜವಾದ ಅರ್ಥ, ಅದರ ನಿಜವಾದ ಒಂದು ತತ್ವಗಳನ್ನ ನಾವು ಅರಿಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಭಗವಂತ ಹೇಳೋವಂಥದ್ದು, ನಾವ್ ಯಾವಾಗ್ಲೂ ಅಷ್ಟೇ ಈ ಭಗವದ್ಗೀತೆಯನ್ನ ನಮ್ಮ ಅಂದ್ರೆ ಭಗವಂತನೇ ಇದನ್ನ ಹೇಳಿದ್ದಾರೆ. ಆ ಭಗವಂತನು ಹೇಳಿರುವಂತಹ ವೈಷ್ಣವರು ಅಥವಾ ಶ್ರೇಷ್ಠ ಗುರುಗಳ ಅವ್ರನ್ನ ಸೇವೆ ಮಾಡ್ತಾ ಅವ್ರನ್ನ ಅತಿ ವಿನಯತೆಯಿಂದ ನಾವು ಪ್ರಶ್ನೆ ಮಾಡಿ ಈ ಒಂದು ಜ್ಞಾನವನ್ನ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಮೋಸ್ಟ್ಲಿ ಸ್ಕ್ರೀನ್ ಅದು ಮೂವ್ ಆಗ್ತಾ ಇಲ್ವಾ ಅಂತ ನೀವು ಆಗ್ತಾ ಇಲ್ಲ ಪ್ರಭುಜಿ. ಫಸ್ಟ್ ಇದ್ರಲ್ಲೇ ಇದೆ ಅದು. ಒಂದ್ ಸೆಕೆಂಡ್ ಪ್ರಭುಜಿ, ಜಸ್ಟ್ ಚೆಕ್ ಮಾಡ್ತೇನೆ. ಮೊದಲನೇದ್ರಲ್ಲೇ ಇದೆಯಾ ಪ್ರಭುಜಿ? ಜ್ಞಾನದ ಹಂತಗಳು ಅದ್ರಲ್ಲೇ ಇದೆ. ಒಂದೇ ಒಂದ್ ಸೆಕೆಂಡ್ ಕೊಡಿ ಪ್ರಭುಜಿ, ಜಸ್ಟ್ ನಾನು ಮೊಬೈಲ್ ಅಲ್ಲಿ ಲಾಗಿನ್ ಆಗಿ ನೋಡ್ತೇನೆ. ಈಗ ಮೂವ್ ಆಗಿದೆ ಮಾತಾಜಿ. ಈಗ ಯಾವ್ದು ಸ್ಕ್ರೀನ್ ಕಾಣ್ತಾ ಇದೆ ಪ್ರಭುಜಿ? 13th ಅದು ಕಾಣ್ತಾ ಇದೆ ಈಗ. ಪ್ರತ್ಯಕ್ಷ ಪ್ರಮಾಣ ನೇರ ಇಂದ್ರಿಯ. ಓಕೆ ಪ್ರಭುಜಿ. ಅದೇ ನಾನು ಇದೆಲ್ಲ ಕಾಣಿಸಿಲ್ಲ ಪ್ರಭುಜಿ. ಇಲ್ಲ, ಅದು ಬೇರೆ ಮುಂದೆಲ್ಲ ಕಾಣಿಸ್ತಿದೆ ನಮಗೆ. ಓಕೆ ಸಾರಿ ಪ್ರಭುಜಿ. ಅದೇ ಇದು ಎಕ್ಸ್ಪ್ಲೇನ್ ಮಾಡಿದ್ರಿ ನೀವು. ಅದೇ ಇದು ಕಲಿಕೆಯ ಉದ್ದೇಶಗಳು ಯಾವುದು ಅಂತ ಅನ್ಬಿಟ್ಟು, ಆಮೇಲೆ ಭಗವದ್ಗೀತೆ ಅಂದ್ರೆ ಏನು ಅಂತ ಹೇಳ್ದೆ, ಆಮೇಲೆ 5 ಕಾರಣಗಳು ಏನೇನು ಅಂತ ಅನ್ಬಿಟ್ಟು ನಾನು ಹೇಳ್ದೆ ಪ್ರಭುಜಿ. ಇದು ಆದ್ಮೇಲೆ ಅದೇ ಮೂವ್ ಆಗ್ತಾ ಇಲ್ಲ ಮತ್ತೆ ಈಗ 12 ಅಲ್ಲೇ ಇದೆ. ಅದು 12 ಅಲ್ಲೇ ಇದೆ. ಈಗ 8 ಬಂತು ಕಾಣ್ತಾ ಈಗ. ಹೀಗೆ ಕಾಣಿಸ್ತಿದೆ ಅಲ್ಲ ಪ್ರಭುಜಿ? 8 ಹೌದು. ಅದು ಇದು ಮಾಡಿದ್ರೆ ಸ್ಲೈಡ್ ಶೋ ಮಾಡಿದ್ರೆ ಯಾಕೋ ಬರ್ತಾ ಇಲ್ಲ ಪ್ರಭುಜಿ. ಇದು 5 ಕಾರಣಗಳು ಏನಂತ ತಿಳ್ಕೊಂಡ್ವಿ. ಆಮೇಲೆ ಇದು ಏನೇನ್ ಜ್ಞಾನವನ್ನ ಒಳಗೊಂಡಿದೆ ಅಂತ ಅನ್ಬಿಟ್ಟು ಹೇಳ್ದೆ ಪ್ರಭುಜಿ. ಅದಾದ್ಮೇಲೆ ಭಗವದ್ಗೀತೆಯ ಸಾರ ಏನು ಅಂತ ಕೇಳಿದ್ವಿ. ಆಮೇಲೆ ಈ ಭಗವಂತ ಯಾವ ಜ್ಞಾನವನ್ನ ನಮಗ್ ಕೊಟ್ಟಿದ್ದಾರೆ, ವರ್ಣಾಶ್ರಮ ಮತ್ತೆ ರಿನನ್ಸಿಯೇಷನ್, ಇಂದ್ರಿಯ ಮನಸ್ಸಿನ ನಿಯಂತ್ರಣ ಅದೆಲ್ಲ, ಮತ್ತೆ ಪ್ರಾಪತ ಪ್ರತಿಕ್ರಿಯೆಗಳಿಂದ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬಹುದು ಅನ್ನೋದು ಕೂಡ ತಿಳ್ಕೊ. ಆಮೇಲೆ ಇದು 3 ರೀತಿಯ ನಾವು ಈ ಜ್ಞಾನವನ್ನ ಪಡೆಯಲು ಇರುವಂತಹ 3 ಮಾರ್ಗಗಳು ಯಾವ್ದು ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಅದ್ರಲ್ಲಿ ಶಬ್ದ ಪ್ರಮಾಣ ಮುಖ್ಯ ಆಗತ್ತೆ, ಯಾಕಂದ್ರೆ ಇದು ನಾವು ಗುರು ಪರಂಪರೆಯಿಂದ ತಿಳ್ಕೊಳ್ಳುವಂಥದ್ದು. ಮತ್ತೆ ನಾವು ಕಣ್ಣಿಂದ ನೋಡುವಂಥದ್ದೇ ಅದನ್ನೇ ನಂಬಿಕೆ ಅಂತ ನಾವ್ ಎಲ್ರು ಅನ್ಕೊಂಡಿರ್ತೀವಿ. ಬಟ್ ಅದ್ ಯಾಕೆ ಅದನ್ನ ನಾವು ತಗೊಳ್ಲಿಕ್ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಅಪರಿಪೂರ್ಣರು ಅನ್ನೋದನ್ನ ನೋಡಿದ್ವಿ. ಅದು ಕೆಲವು ಉದಾಹರಣೆಗಳನ್ನ ಕೂಡ ಕೊಟ್ಟೆ ನಾನು. ಹೀಗೆ ನಾವು ನೋಡೋದು ಒಂದಿರುತ್ತೆ, ಆಕ್ಚುಲಿ ಅಲ್ಲಿ ಇರುವುದೇ ಒಂದು ಬೇರೆ ಇರುತ್ತೆ ಅನ್ನೋದು. ಆಮೇಲೆ ಊಹೆ ಪುರಾವೆ ಹೇಗೆ ಅದು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ವಿ ಪ್ರಭುಜಿ. ಆಮೇಲೆ ನೆಕ್ಸ್ಟ್ ಶಬ್ದ ಪ್ರಮಾಣ ಯಾಕೆ ಅದು ಮುಖ್ಯ ಆಗತ್ತೆ, ಹೇಗೆ ಗುರು ಪರಂಪರೆಯಿಂದ ನಾವು ಇದನ್ನ ಕಲಿಬೇಕು. ಮತ್ತೆ ಈ ಗುರು ಪರಂಪರೆಯಿಂದ ಕಲಿಬೇಕಾದ್ರೆ ಇದು ಹೇಗೆ ನಾವು ನಮ್ಮ ಗುರುಗಳಿಂದ ಅಂದ್ರೆ ಬೋನಫೈಡ್ ಅಂದ್ರೆ ಗುರು ಪರಂಪರೆಯಲ್ಲಿ ಇದನ್ನ ಕಲಿತು ನಾವು ಗುರುಗಳಿಗೆ ಸಂಪೂರ್ಣ ಶರಣಾಗತರಾಗಿ ಅವರಿಗೆ ಸೇವೆಯನ್ನು ಮಾಡ್ತಾ ವಿನಯತೆಯಿಂದ ಇದನ್ನ ತಿಳ್ಕೊಬೇಕು ಅಂತ ಕೇಳಿದ್ವಿ. ಸೊ ನೆಕ್ಸ್ಟ್ ಹೋಗ್ತಾ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಅಂದ್ರೆ ಈ ಜ್ಞಾನದ ಬಗ್ಗೆ, ಅಂದ್ರೆ ಏನು ಜ್ಞಾನ ಇದೆ ಈ ಭಗವದ್ಗೀತೆಯಲ್ಲಿ ಅಂತ ನಾವು ನೋಡ್ತಾ ಇದ್ರೆ ಅವ್ರು ಹೇಳ್ತಾರೆ 18ನೇ ಒಂದು ಅಧ್ಯಾಯ 63 ಮತ್ತೆ 64ನೇ ಶ್ಲೋಕದಲ್ಲಿ ಇತೀತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶೈ ದದಾ ಶೇಷೇಣ
ಯಥೇಚ್ಛಸಿ ತಥಾ ಕುರು. ಅಂದ್ರೆ ಇದು ತುಂಬಾ ಅತ್ಯಂತ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತ ಅನ್ಬಿಟ್ಟು, ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನ ಅಂತ ಹೇಳ್ತಾರೆ. ಮತ್ತೆ ಅವರು ಅದನ್ನ ಯಾರಿಗೆ ಹೇಳ್ತಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಸರ್ವ ಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ಥೇಹಿತಂ. ಅಂದ್ರೆ ಇದನ್ನ ನನ್ನ ಸ್ನೇಹಿತ ಮತ್ತೆ ನನಗೆ ಅಂದ್ರೆ ನನಗೆ ಸಂಪೂರ್ಣವಾಗಿ ಶರಣಾಗತರಾಗಿರೋ ಅಂತಹ ನಿನಗ ಮಾತ್ರ ನಾನು ಇದನ್ನ ಹೇಳ್ತಾ ಇದ್ದೇನೆ, ಅದು ನಿನ್ನ ಒಳ್ಳೆಯದಕ್ಕಾಗಿ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು ನಾವು ಈ ಜ್ಞಾನದ ಹಂತಗಳಲ್ಲಿ 3 ಜ್ಞಾನವನ್ನ ಭಗವಂತ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಒಂದು ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂದ್ರೆ ಗೌಪ್ಯವಾದ ಜ್ಞಾನ, ಮತ್ತೆ ಹೆಚ್ಚು ಗೌಪ್ಯ ಅಂದ್ರೆ ಮೋರ್ ಕಾನ್ಫಿಡೆನ್ಷಿಯಲ್, ಮತ್ತು ಅತ್ಯಂತ ಗೌಪ್ಯ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಸೊ ಇಲ್ಲಿ ಗೌಪ್ಯವಾದ ಜ್ಞಾನ ಅಂದ್ರೆ ಭಗವಂತ ನಮ್ಗೆ ಏನ್ ತಿಳಿಸ್ಕೊಡ್ತಾರಪ್ಪ ಅಂದ್ರೆ ಬ್ರಹ್ಮನ್ ಅಂದ್ರೆ ಏನು, ಪರಮಾತ್ಮನ ಜ್ಞಾನ ಏನು ಅನ್ನೋದನ್ನ ಇಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾರೆ. ಅದ್ರಲ್ಲಿ ಮತ್ತೆ ಈ ಭೌತಿಕ ದೇಹ ಮತ್ತೆ ಆತ್ಮ ಎರಡು ಹೇಗೆ ಡಿಫ್ರೆಂಟ್ ಅನ್ನೋದನ್ನು ಕೂಡ ಭಗವಂತ ತಿಳಿಸ್ಕೊಡ್ತಾರೆ. ಮತ್ತು ಹೆಚ್ಚು ಗೌಪ್ಯದಲ್ಲಿ ಅವ್ರು ಹೇಳ್ತಾರೆ ಹೇಗೆ ನಮ್ಮ ಆತ್ಮದ ಜೊತೆ ಅಂದ್ರೆ ಪ್ರತಿಯೊಬ್ಬ ಒಂದು ಪ್ರಾಣಿ ಚರಾಚರ ಎಲ್ಲದರಲ್ಲೂ ಕೂಡ ಒಂದು ಜೀವಿಗಳಲ್ಲಿ ಆತ್ಮದ ಜೊತೆಗೆ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಜ್ಞಾನವನ್ನ ನಮ್ಗೆ ಕೊಡ್ತಾನೆ. ಆಮೇಲೆ ಇಲ್ಲಿ ಭಗವಂತ ಅಂದ್ರೆ ಯಾರು, ಅವನ ಒಂದು ಸೌಂದರ್ಯ ಏನು, ಅವರ ಶ್ರೀಮಂತ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಭಗವಂತ ವರ್ಣನೆ ಮಾಡ್ತಾರೆ. ಮತ್ತೆ ಮುಂದೆ ಹೋಗ್ಬಿಟ್ಟು ಅತ್ಯಂತ ಗೌಪ್ಯ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಲ್ಲಿ ಭಗವಂತ ಹೇಳ್ತಾರೆ ಎಲ್ಲಾ ಈ ಅನೇಕ ವಿಧವಾದ ಭಗವಂತನ ಸೇರ್ಲಿಕ್ಕೆ ಅವರು ನಮಗೆ ದಾರಿಗಳನ್ನ ತೋರಿಸ್ತಾರೆ. ಅಂದ್ರೆ ಜ್ಞಾನ ಮಾರ್ಗ, ಆಮೇಲೆ ಯೋಗದಿಂದ, ಆಮೇಲೆ ಭಕ್ತಿ ಮಾರ್ಗ, ಇದ್ರಲ್ಲಿ ಎಲ್ಲಾದ್ರಲ್ಲೂ ತುಂಬಾ ಸುಲಭವಾಗಿರುವಂತದ್ದು ಮತ್ತೆ ಭಗವಂತನ ಸೇರ್ಲಿಕ್ಕೆ ಬಹಳ ಅಂದ್ರೆ ಭಗವಂತನ ಬಹಳ ಬೇಗ ಅಂದ್ರೆ ಅವರಿಗೆ ನಾವು ಭಗವಂತನಿಗೆ ಪ್ರಿಯರಾಗ್ಬೇಕಾತ ಅಂದ್ರೆ ನಿಷ್ಕಲ್ಮಶ ಶುದ್ಧ ಭಕ್ತಿ ಸೇವೆಯಿಂದ ಸಾಧ್ಯ. ಅದು ಹೇಗಪ್ಪ ಆಗತ್ತೆ ಅಂತಂದ್ರೆ ನಾವು ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ಬೇಕು ಅಂತ ಭಗವಂತ ಹೇಳ್ತಾರೆ. ಮತ್ತೆ ಇದು ಅವ್ರು ಹೇಳ್ತಾರೆ ಇದು ಅತ್ಯಂತ ಗೌಪ್ಯ ಜ್ಞಾನ. ಈ ಜ್ಞಾನವನ್ನ ನಾವು ಅಂದ್ರೆ ಒಂದು ಈ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತರಾಗಿ ಅವರನ್ನು ಅತಿ ಪ್ರೀತಿಯಿಂದ ಒಂದು ಸಂಬಂಧದಿಂದ ಅವ್ರನ್ನ ಪೂಜೆ ಮಾಡಿ ಆರಾಧಿಸಿದ್ರೆ ಮಾತ್ರ ಅದು ಗೊತ್ತಾಗತ್ತೆ. ಇದಕ್ಕೆ ಉದಾಹರಣೆ ಕೂಡ ನಾವು ಎಷ್ಟೊಂದ್ ಸತಿ ನಮ್ಮ ಗುರುಗಳಿಂದ ಕೇಳಿದ್ದೇವೆ. ಏನಪ್ಪಾ ಅಂದ್ರೆ ಈ ಒಂದು ಜೇನಿನ ಬಾಟ್ಲ್ನ ಅಲ್ಲಿ ಇಟ್ಬಿಟ್ಟು ನಾವು ಅದ್ರ ಬಗ್ಗೆ 1 ಗಂಟೆ ಅಥವಾ ಗಂಟಾನುಗಟ್ಲೆ ಎಷ್ಟು ಅದ್ರ ಬಗ್ಗೆ ವಿವರಿಸಿ ಅದು ಅಷ್ಟು ಸಿಹಿ ಆಗಿರತ್ತೆ, ಹಾಗಿರತ್ತೆ, ಬಾಯಿ ನಾಲ್ಗೆ ಮೇಲೆ ಇಟ್ರೆ ಈ ತರ ರುಚಿ ಬರುತ್ತೆ, ಏನೇನೋ ಹೇಳ್ಬೋದು. ಆದ್ರೆ ಆ ರುಚಿ ಆಕ್ಚುಲಿ ಹೇಗಿರುತ್ತೆ ಅದನ್ನ ಯಾರು ಸವಿತಾರಲ್ಲ ಅವ್ರಿಗೆ ಅಷ್ಟೇ ಅದ್ರದ ಒಂದು ಸವಿ ಅಂದ್ರೆ ಅಥವಾ ಆ ಜೇನಿನ ಒಂದು ಮಾಧುರ್ಯತೆ ಅಥವಾ ಅದರ ಸಿಹಿ ಗೊತ್ತಾಗತ್ತೆ. ಹಾಗೆ ಭಗವಂತನನ್ನ ಸಂಪೂರ್ಣವಾಗಿ ನಾವು ಶರಣಾಗತರಾಗಿ ಅವರ ಭಕ್ತಿ ಸೇವೆ ಮಾಡಿದವ್ರಿಗಷ್ಟೇ ಈ ಭಗವದ್ಗೀತೆಯ ಈ ಅಮೃತದ ಒಂದು ಸವಿಯನ್ನ ಸವಿಲಿಕ್ಕೆ ಸಾಧ್ಯ. ನಾವ್ ಎಷ್ಟ್ ಸತಿ ಕೇಳಿದೀವಲ್ವಾ, ಕುದುರೆಯನ್ನ ನಾವು ಅದಕ್ಕೆ ಬಾಯಾರಿಕೆ ಆದ್ರೆ ನೀರನ್ನ ಹತ್ರ ತಗೊಂಡು ಬಿಡ್ಬೋದು, ಆದ್ರೆ ನೀರನ್ನ ಕುಡಿಸ್ಲಿಕ್ಕೆ ಆಗಲ್ಲ ಅಂತ. ಹಾಗೆ ನಾವು ಇದನ್ನ ಯಾವ ರೀತಿ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಆ ಅಮೃತವನ್ನ ಸವಿಬಹುದು ಅನ್ನೋದು ಕೂಡ ಭಗವಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಭಗವಂತ ನಮ್ಗೆ ಅಂದ್ರೆ 3 ರೀತಿಯ ಸಾಕ್ಷಾತ್ಕಾರಗಳಾಗುತ್ತೆ. ಅಂದ್ರೆ ನಾವ್ ಯಾವ ರೀತಿ ಅಂದ್ರೆ ಕೆಲವೊಂದ್ಸತಿ ನೀವು ಕೇಳಿರ್ಬೋದು, ನೀವು 5% ಭಗವಂತನಿಗೆ ಕೊಟ್ರೆ ಅವರು ನಿಮ್ಗೆ 5% ಕೊಡ್ತಾರೆ. ನೀವು ಹೇಗೆ ಎಷ್ಟು ನಿಮ್ಮನ್ನ ಸಮರ್ಪಿಸ್ಕೊಳ್ತಿರೋ ಭಗವಂತನಿಗೆ, ಅದೇ ರೀತಿ ಭಗವಂತ ನಿಮಗೆ ಅವರು ನಿಮ್ ಜೊತೆ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಅಂದ್ರೆ ಭಾಗಶಃ ಸಾಕ್ಷಾತ್ಕಾರ ಅಂದ್ರೆ ಇನ್ಕಂಪ್ಲೀಟ್. ಅದು ಹೇಗಪ್ಪ ಆಗತ್ತೆ ಅಂದ್ರೆ ಅದ್ರಲ್ಲಿ ಕೆಲವರು ನೋಡಿರ್ಬೇಕು ನೀವು, ಬ್ರಹ್ಮನ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಈ ದೇವ್ರು ಅಂತ ಏನಿಲ್ಲ, ಏನೋ ಒಂದು ಶಕ್ತಿ ಇದೆ, ಒಂದು ಕಿರಣ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಸೂರ್ಯನ, ಈಗ ಉದಾಹರಣೆ ಕೊಡ್ಬೇಕಂದ್ರೆ ಸೂರ್ಯನ ಕಿರಣನ್ನೇ ದೇವ್ರು ಅಂತ ಸೂರ್ಯ ಅಂತ ಅನ್ಕೊಂಡ್ಬಿಡೋದು. ಅದು ಬರೀ ಸೂರ್ಯನ ಒಂದು ಕಿರಣ ಅಷ್ಟೇ. ಸೊ ಇದು ಭಾಗಶಃ ಸಾಕ್ಷಾತ್ಕಾರ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲವರು ಪರಮಾತ್ಮ ಅಂದ್ರೆ ಪರಮಾತ್ಮನ ಬಗ್ಗೆ ಗೊತ್ತಿರುತ್ತೆ, ಬಟ್ ಅವ್ರನ್ನ ಭಗವಂತ ಅಂತ ಒಪ್ಕೊಳ್ಳಲ್ಲ. ಅಂದ್ರೆ ಸೂರ್ಯನ ಒಂದ್ ಕಡೆ ಮೇಲ್ಮೈ ಮಾತ್ರ ನೋಡಿರ್ತಾರೆ, ಸರ್ಫೇಸು, ಅದೇ ಸೂರ್ಯ ಅನ್ಕೊಂಡ್ಬಿಡ್ತಾರೆ. ನಮಗ್ ಕಾಣಿಸ್ತಾ ಇದೆಯಲ್ಲ ಅದಷ್ಟೇ ಸೂರ್ಯ ಅಂತ.
ಆಯ್ತಾ. ಅದು ಕೂಡ ಕಂಪ್ಲೀಟ್ ಸಾಕ್ಷಾತ್ಕಾರ ಅಲ್ಲ. ಸಂಪೂರ್ಣ ಸಾಕ್ಷಾತ್ಕಾರ ಯಾವಾಗಪ್ಪ ಆಗತ್ತೆ ಅಂದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ನಾವು ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲೇ ಅವ್ರನ್ನ ಆಧ್ಯಾತ್ಮಿಕ ರೂಪದಲ್ಲಿ ಸಂಬಂಧದಿಂದ ಏರ್ಪಟ್ಟು ನಾವು ಅವ್ರನ್ನ ಪ್ರೀತಿಯಿಂದ ಭಕ್ತಿ ಸೇವೆ ಮಾಡಿ ಅವರಿಗೆ ಸಂಪೂರ್ಣ ಶರಣಾಗ್ತೀವಲ್ಲ, ಅವಾಗಷ್ಟೇ ನಮ್ಗೆ ಸಂಪೂರ್ಣ ಸೂರ್ಯ ಗೊತ್ತಾಗತ್ತೆ. ಅದನ್ನ ಭಗವಾನ್ ಅಥವಾ ಸಂಪೂರ್ಣ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಚೈತನ್ಯ ಚರಿತಾಮೃತ ಮಧ್ಯಭಾಗದಲ್ಲಿ ಕೂಡ 19ನೇ ಅಧ್ಯಾಯ 167ನೇ ಶ್ಲೋಕದಲ್ಲಿ ಕೂಡ ಹೇಳ್ತೆ ಏನಪ್ಪಾ ಅಂತಂದ್ರೆ, ನಾವು ಫಸ್ಟ್ ಕ್ಲಾಸ್ ಭಕ್ತಿ ಸೇವಕರಾಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಎಲ್ಲಾ ಭೌತಿಕ ಬಯಕೆಗಳಿಂದ ದೂರ ಇರ್ಬೇಕು. ಅವಾಗ ಅಷ್ಟೇ ನಾವು ಈ ಅದ್ವಿತೀಯವಾದಂತಹ ಈ ಜ್ಞಾನ ಸಂಪತ್ತನ್ನ ಪಡಿಲಿಕ್ಕೆ ಸಾಧ್ಯ. ಅವಾಗಷ್ಟೇ ನಾವು ಯಾವುದೇ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಭಗವಂತನ ಸಂಪೂರ್ಣ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಹೇಳಿದೆ. ಸೊ ಅದಕ್ಕೆ ನಾವು ಯಾವಾಗ ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿ ಅವರನ್ನ ಪ್ರೀತಿಯಿಂದ ನಮಗೆ ಯಾವ ಭಾವ ಬರುತ್ತೋ ಆ ಭಾವದಿಂದ ಅವರನ್ನ ನಾವು ಜಪಿಸುತ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡಿದಾಗ ಮಾತ್ರ ನಾವು ಭಗವಂತನ ಆ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈಗ ನಾವು ಈ ಜ್ಞಾನದ ಹಂತಗಳ ಬಗ್ಗೆ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಎಲ್ಲೆಲ್ಲಿ ಭಗವಂತ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋಣ. ಸೊ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಹೋಗ್ತಾರೆ, ನಾನು ಅಂದ್ರೆ ಯಾರು. ಇವಾಗ ನಾವು ತಿಳ್ಕೊಂಡ್ವಲ್ವಾ ಹಿಂದೆ 3 ಹಂತಗಳು, ಒಂದು ಗೌಪ್ಯ, ನೆಕ್ಸ್ಟ್ ಮೋರ್ ಕಾನ್ಫಿಡೆನ್ಷಿಯಲ್, ಆಮೇಲೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್, ಅತ್ಯಂತ ಗೌಪ್ಯವಾದ ಜ್ಞಾನ ಅಂತ. ಸೊ ಇಲ್ಲಿ ಫಸ್ಟ್ ಗೌಪ್ಯ ಜ್ಞಾನ ಕೊಡ್ತಾ ಇದ್ದಾರೆ. ಅಂದ್ರೆ ನಾನ್ ಯಾರು ಅಂತ ಕ್ವಶನ್ ಮಾಡ್ಕೊಳ್ಳುವ ಮೊದಲನೇ ಲೆವೆಲ್. ಅದ್ರಲ್ಲಿ ನಾವು ನೋಡ್ತೀವಿ, ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮೂಹ್ಯತಿ. ಸೊ ಇದು ನಿಮ್ಗೆಲ್ಲ ಗೊತ್ತಿದೆ, ಹೇಗೆ ನಮ್ಮ ಆತ್ಮ ಸಣ್ಣ ಮಗುವಿನಿಂದ ನಾವು ಸಾಯುವವರೆಗೂ ಅಥವಾ ನಾವು ಮುಪ್ಪಿಗೆ ಬರುವಂತವರೆಗೂ ಅದು ಸಾಗಿ ನಮ್ಮ ದೇಹದಲ್ಲಿ ಸಾಗಿ ಅದು ಕೊನೆಗೆ ನಾವು ಡ್ರೆಸ್ ನ ಚೇಂಜ್ ಮಾಡೋ ಹಾಗೆ, ಹಳೆ ವಸ್ತ್ರವನ್ನ ಚೇಂಜ್ ಮಾಡೋ ಹಾಗೆ ಅದು ಇನ್ನೊಂದು ದೇಹಕ್ಕೆ ಹೋಗತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಾವು ಎಕ್ಸಾಂಪಲ್ಸ್ ಅಲ್ಲಿ ನೋಡ್ಬೋದು, ಹೇಗೆ ನಮ್ಮ ಸಣ್ಣ ಮಗುವಿನಿಂದ ಹುಟ್ಟಿದಾಗಿಂದ ಈ ಆತ್ಮ ಅದರಲ್ಲೇ ಅದು ಮುಂದುವರೆದು ಆಮೇಲೆ ಏನಾಗತ್ತೆ ಅಂತಂದ್ರೆ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಕೆಲಸ ಅಥವಾ ನಮ್ಮ ಇದು ಮುಗಿದ ಮೇಲೆ ಅದು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಹೇಗೆ ಆತ್ಮ ನಿರಂತರವಾಗಿರುತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಶುರು ಮಾಡ್ಕೋಬಹುದು. ನಾವು ಇಷ್ಟ ದಿನ ಈ ದೇಹನೇ ನಾವು ಅನ್ಕೊಂಡಿದೀವಲ್ವಾ, ಹಾಗಾದ್ರೆ ನಾನು ಯಾರು ಅಂತ ಅಂದ್ರೆ ಆಗ ಭಗವಂತ ಹೇಳ್ತಾರೆ, ನೀನು ಈ ದೇಹ ಅಲ್ಲ, ನೀನು ಈ ಆತ್ಮ. ದೇಹ ಬರೀ ಅದು ಟೆಂಪ್ರರಿ ಆಗಿ ಇರುವಂತದ್ದು, ಅದು ಪರ್ಮನೆಂಟ್ ಅಲ್ಲ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ನಾವ್ ಏನಪ್ಪಾ ತಿಳ್ಕೊಬಹುದು ಅಂದ್ರೆ, ನಾವು ನಮ್ಮ ದೇಹವನ್ನ ಹಾನಿ ಮಾಡ್ಕೊಳ್ಳೋದ್ರಿಂದ ಅಥವಾ ಅದನ್ನ ನಾಶ ಮಾಡ್ಕೊಳ್ಳೋದ್ರಿಂದ ನಾವು ಎಲ್ಲಾ ದುಃಖದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಪಾಪ ಕರ್ಮಗಳ ಅಥವಾ ನಮ್ಮ ಜನ್ಮಾಂತರದ ಕರ್ಮಗಳ ಅನುಸಾರವಾಗಿ ಈ ಆತ್ಮ ದೇಹದಿಂದ ದೇಹಕ್ಕೆ ಹೋಗ್ತಾ ಇರತ್ತೆ. ಸೊ ನಾವು ಈಗ ಮಾಡ್ತಾ ಇರೋ ಕರ್ಮದ ಅನುಸಾರ ನಮ್ಮ ನೆಕ್ಸ್ಟ್ ಜನ್ಮದಲ್ಲಿ ಏನು ದೇಹ ಬರುತ್ತೆ ಅನ್ನೋದಾಗ್ಲೇ ಸೃಷ್ಟಿ ಆಗ್ತಾ ಇರತ್ತೆ ಭಗವಂತನ ಧಾಮದಲ್ಲಿ. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವೋ ಅದ್ರ ಪ್ರಕಾರ ನಮ್ಗೆ ಇನ್ನೊಂದು ದೇಹ ಸಿದ್ಧ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ನಮ್ಮ ಈ ದೇಹವನ್ನ ನಾಶ ಮಾಡ್ಕೊಂಡ ತಕ್ಷಣ ನನಗೆ ಎಲ್ಲದ್ರಿಂದ ಮುಕ್ತಿ ಸಿಕ್ತು ಅಂತ ತುಂಬಾ ಜನ ಅನ್ಕೊಂಡಿದಾರಲ್ವಾ, ಅದು ತಪ್ಪು ತಿಳುವಳಿಕೆ ಅನ್ನೋದನ್ನ ನಾವ್ ಇದರಿಂದ ತಿಳ್ಕೊಳ್ಬಹುದು. ಮತ್ತೆ ಭಗವಂತ ಈ ಶಾಶ್ವತ ಶಿಕ್ಷಣ ಅಂದ್ರೆ ಎಟರ್ನಲ್ ಎಜುಕೇಶನ್ ಬಗ್ಗೆ ಹೇಳ್ತಾರೆ. ಅದೇನಪ್ಪಾ ಅಂತ ಅಂದ್ರೆ, ಈ ಶಾಶ್ವತ ಶಿಕ್ಷಣ ಅಂದ್ರೆ ಏನು, ಯಾರು ಕೊಡ್ತಾರೆ ಇದನ್ನ, ಇದರಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾರೆ.
ಮತ್ತೆ ಇದನ್ನ ಯಾರಿಂದ ಪಡ್ಕೋಬೇಕು? ನಾ ಆಗ್ಲೇ ಹೇಳ್ದಾಗೆ ಇದನ್ನ ನಾವು ಗುರು ಪರಂಪರೆಯಲ್ಲಿ ಮಾತ್ರ ತಿಳ್ಕೋಬೇಕು. ಈಗ ನಾವು ನೀವೆಲ್ಲ ನೋಡಿದೀವಿ, ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಬರೀ 10% ನೀವು ಖರ್ಚು ಮಾಡುವಂತ 10% ದುಡ್ಡಿಗೆ, ಅಥವಾ ನೀವು ಫೇಲ್ ಆಗಿದ್ರು ನಿಮ್ಗೆ ಡಿಗ್ರಿ ಕೊಡ್ತೀವಿ, ನಿಮ್ಗೆ ಡಾಕ್ಟರ್ ಡಿಗ್ರಿ ಕೊಡ್ತೀವಿ, ಎಂಜಿನಿಯರಿಂಗ್ ಡಿಗ್ರಿ ಕೊಡ್ತೀವಿ ಅಂದ್ರೆ ನಾವು ಹೋಗ್ತೀವಾ? ಖಂಡಿತ ಹೋಗಲ್ಲ. ನಾವು ಫಸ್ಟ್ ವಿಚಾರಿಸ್ತೀವಿ, ಇದು ಯಾವ ಯೂನಿವರ್ಸಿಟಿ, ಇದು ಎಲ್ಲ ರೆಕಗ್ನೈಸ್ಡ್ ಆಗಿದ್ಯಾ, ಗೌರ್ಮೆಂಟ್ ರೆಕಗ್ನಿಷನ್ ಇದೆಯಾ, ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಕೆಲ್ಸ ಚೆನ್ನಾಗಿ ಸಿಕ್ಕತ್ತಾ, ಮತ್ತೆ ಹೇಗೆ ಹೇಳ್ಕೊಡ್ತಾರೆ ಎಲ್ಲಾ ವಿಚಾರಿಸ್ತೀವಲ್ವಾ. ಹಾಗೆ ಇದನ್ನು, ಈ ಒಂದು ಜ್ಞಾನವನ್ನು ಕೂಡ ನಾವು ಗುರು ಪರಂಪರೆಯಲ್ಲಿ ತಿಳ್ಕೋಬೇಕು. ಯಾರಿಂದ ಅಂದ್ರೆ ಅವರಿಂದ ಈ ಜ್ಞಾನವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಮ್ಗೆ ನಮ್ಮ ಆಚಾರ್ಯರಾದಂತ ನಮ್ಮ ಪ್ರಭುಪಾದರು ಹೇಳ್ತಾರೆ, ಇದು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನ. ಇದನ್ನ ನಾವು ಈ ಗೌಡಿಯ ಪರಂಪರೆಯಲ್ಲಿ ನಾವು ಇದನ್ನ ಬ್ರಹ್ಮ ಮಾಧವ ಗೌಡಿಯ ಸಂಪ್ರದಾಯದಲ್ಲಿ ಬಂದಿರುವಂತ ಜ್ಞಾನ ನಮ್ಮ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು. ಸೊ ಅದರಲ್ಲೇ ಕೂಡ ಆ ಒಂದು ವಿಧಾನದಲ್ಲೇ ಈ ಜ್ಞಾನವನ್ನ ನಾವು ಪಡಿಬೇಕು ಪರಂಪರೆಯಲ್ಲಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಮತ್ತೆ ಇದು ಏನಪ್ಪಾ ಈ ಜ್ಞಾನ? ಭಗವಂತ ಯಾವಾಗ ಕಾಣಿಸ್ತಾರೆ? ಈ ಜ್ಞಾನವನ್ನ ಓಕೆ ಜ್ಞಾನವನ್ನ ಪಡೆದ್ ಬಿಡೋಣ, ಅದರಿಂದ ಏನಾಗುತ್ತೆ? ಯಾಕಂದ್ರೆ ಈಗಿನ ಕಾಲದಲ್ಲಂತೂ ನಾವೆಲ್ಲ ಬಹಳ ಬುದ್ಧಿವಂತರಲ್ವಾ, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಇದು ಏನೋ ಸಿಕ್ಕತ್ತೆ ಅಂದ್ರೆ ಅದರಿಂದ ಏನಪ್ಪಾ ಯೂಸ್ ನನ್ಗೆ, ನಾನೇ ಯಾಕಪ್ಪ ಕೇಳ್ಬೇಕು, ಈ ತರ ಎಲ್ಲಾ ಕೇಳ್ತೀವಲ್ವಾ. ಸೊ ಇದಕ್ಕೂ ಭಗವಂತ ಇದ್ರಲ್ಲಿ ಈ ಜ್ಞಾನವನ್ನ ನಮ್ಗೆ ಹೇಳ್ತಾರೆ. ಏನಂದ್ರೆ ಈ ಜ್ಞಾನವನ್ನ ಪಡೆಯೋದ್ರಿಂದ ಏನಾಗತ್ತೆ, ಏನು ಲಾಭ ಅಲ್ವಾ? ನಾವೆಲ್ಲ ಐಕ್ಯ ಪ್ರಪಂಚದಲ್ಲಿ ನಮ್ಗೆ ಅಂದ್ರೆ ಲೈಫ್ ಟೈಮ್ ಗ್ಯಾರಂಟಿ ಇಲ್ಲ, ಆದ್ರೆ ನಾವ್ ಏನ್ ವಸ್ತು ತಗೋಬೇಕಾದ್ರೂ ನಾವೇನ್ ಕೇಳ್ತೀವಿ? ಇದಕ್ಕೆ ಲೈಫ್ ಲಾಂಗ್ ಗ್ಯಾರಂಟಿ ಇದೆಯಾ, ಎಷ್ಟು ವರ್ಷ ಗ್ಯಾರಂಟಿ ಇದೆ ಅಂತ ಕೇಳ್ತೀವಿ ಅಲ್ವಾ. ಸೊ ಇದನ್ನ ನಾವ್ ನೋಡಿದ್ರೆ ಈಗ ಅನ್ಸುತ್ತೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ ಇದು ಅಂತ ಅನ್ಸುತ್ತೆ ಅಲ್ವಾ. ಸೊ ಇದನ್ನು ಕೂಡ ಭಗವಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾರೆ ಭಗವಂತ, ಅವ್ರು ಯಾವಾಗ ಕಾಣಿಸ್ಕೊಳ್ತಾರೆ ಅಂದ್ರೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾರೆ, ನನಗೆ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ, ನನ್ನ ಶರೀರ. ಎಷ್ಟು ಜನ ಅನ್ಕೋತಾರಲ್ವಾ ಕೃಷ್ಣ ನಮ್ ತರನೇ ಮನುಷ್ಯ ಅಂತ. ಖಂಡಿತ ಅಲ್ಲ, ಅವ್ರದ್ದು ಆಧ್ಯಾತ್ಮಿಕ ದೇಹ. ಅವರು ಈ ಎಲ್ಲಾ ಜೀವಿಗಳನ್ನ ಸೃಷ್ಟಿ ಮಾಡಿರುವಂತಹ ಪ್ರಭು ಅವರು. ಮತ್ತೆ ಅವರು ಎಲ್ಲಾ ಯುಗದಲ್ಲೂ ಅವರ ಆಧ್ಯಾತ್ಮಿಕ ಮೂಲ ರೂಪದಲ್ಲಿ, ಅಂದ್ರೆ ಶ್ರೀ ಕೃಷ್ಣನ ರೂಪ ಏನಿದೆ ಅದು ಅವರ ಮೂಲ ರೂಪ. ಅವರು ಗೋಲೋಕದಲ್ಲಿ ಇರುವಂತದ್ದು ಶ್ರೀ ಕೃಷ್ಣನ ರೂಪದಲ್ಲೇ, ಆ ರೂಪದಲ್ಲೇ ಅವರು ಎಲ್ಲಾ ಯುಗದಲ್ಲಿ ಬರ್ತಾರೆ. ಈಗ ನಿಮ್ಗೆಲ್ರಿಗೂ ಪ್ರಶ್ನೆ ಬರ್ತಿದೆ, ಯಾವಾಗ ಬರ್ತಾರೆ ಅಂದ್ರೆ ನಾವು ಕರೆದಾಗೆಲ್ಲ ಬರ್ತಾರಾ ಅಂತ. ಅವಾಗ ಅದಕ್ಕೂ ಉತ್ತರ ಹೇಳಿದ್ದಾರೆ ಅವರು. ಏನ್ ಹೇಳ್ತಾರಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅಂದ್ರೆ ಇಲ್ಲಿ ಹೇಳ್ತಾರೆ, ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಅವರು. ಏನಂದ್ರೆ, ನಾನು ಎಲ್ಲೆಲ್ಲಿ ಯಾವ್ಯಾವಾಗ ಧರ್ಮದ ಅವನತಿ ಆಗುತ್ತೆ ಅಂದ್ರೆ ಅಧರ್ಮ ನಡೆಯುತ್ತೆ ಅಂತಹ ಸಮಯದಲ್ಲಿ ಸ್ವಯಂ ಅವತಾರ ಮಾಡ್ತೇನೆ ಅಂತ. ನೀವೆಲ್ಲ ಆಗ್ಲೇ ತಿಳ್ಕೊಂಡಿದ್ದೀರಾ, ಲೆವೆಲ್ 1 ಲೆವೆಲ್ 2 ಎಲ್ಲ ಹೇಗೆ ಭಗವಂತ ಯಾವ್ಯಾವಾಗ ಬರ್ತಾರೆ ಅಂತ ನಮ್ಮ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಆಗ್ಲೇ ಉಲ್ಲೇಖ ಇದೆ. ಹೇಗೆ ರಹಸ್ಯ ಅವತಾರವಾದ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಗೆ ಬರ್ತಾರೆ, ಎಲ್ಲಿ ಬರ್ತಾರೆ, ಯಾವ ತಂದೆ ತಾಯಿಯ ಹೊಟ್ಟೆಯಲ್ಲಿ ಅವರು ಹುಟ್ಟುತ್ತಾರೆ, ಅದೆಲ್ಲ ಕೂಡ ನಮ್ಮ ಪುರಾಣಗಳಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆನೆ ಅದ್ರ ಬಗ್ಗೆ ಉಲ್ಲೇಖ ಇದೆ. ಈಗ ಮುಂದೆನೂ ಕೂಡ ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ಅವರು ಕಲ್ಕಿ ಅವತಾರದಲ್ಲಿ ಬರ್ತಾರೆ ಈ ಕಲಿಯುಗದ ಅಂತ್ಯದಲ್ಲಿ ಅಂತ. ಸೊ ಹಾಗೆ ಭಗವಂತ ಯಾವಾಗ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ಅವರು ಹೇಳಿರ್ತಾರೆ. ಮತ್ತೆ ಅವ್ರು ಯಾಕಪ್ಪ ಕಾಣಿಸ್ಕೋತಾರೆ ಅಂದ್ರೆ, ಏನು ಶಿಕ್ಷೆ ಕೊಡ್ಲಿಕ್ಕೆ ಅವರೇ ಬರ್ಬೇಕಾ, ಅಥವಾ ಅವ್ರು ಬರ್ದೇ ಇದ್ರೆ ಹಾಗೆ ಅಲ್ಲಿಂದನೇ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ವಾ ಅಂತೆಲ್ಲ ನಾವ್ ಅನ್ಕೋಬಹುದಲ್ವಾ. ಅವರು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅವ್ರು ಹೇಳ್ತಾರೆ,
ಸಜ್ಜನರನ್ನು ರಕ್ಷಿಸುವುದಕ್ಕೆ. ಅವ್ರು ಒಂದು ನಾವಿಲ್ಲಿ ತಿಳ್ಕೊಬೇಕು, ಅವರು ಫಸ್ಟು ಅಧರ್ಮಿಗಳನ್ನ ಶಿಕ್ಷೆ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅವರು ಅವರ ಭಕ್ತರನ್ನ, ಅವರ ಸಜ್ಜನರನ್ನ ಫಸ್ಟ್ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ದುಷ್ಟರನ್ನ ನಾಶ ಮಾಡೋದು ಅವ್ರದ ಎರಡನೇ ಒಂದು ಪ್ರಯಾರಿಟಿ, ನಾಟ್ ಫಸ್ಟ್ ಪ್ರಯಾರಿಟಿ ಅಲ್ಲ. ಮತ್ತೆ ಧರ್ಮದ ತತ್ವಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವರು ಪ್ರತಿ ಯುಗದಲ್ಲಿ ಅವತಾರ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಾವು ಕೇಳ್ಬೋದು, ಇಷ್ಟೆಲ್ಲ ನಾವ್ ಯಾಕಪ್ಪ ತಿಳ್ಕೊಬೇಕು, ಇದರಿಂದ ಏನಪ್ಪ ಪ್ರಯೋಜನ? ಅಲ್ಲಿ 1 hour ಯಾವಾಗ್ಲೂ ಕುತ್ಕೊಂಡು ಟಿವಿ ನೋಡು, ಅದು ನೋಡು, ಇದು ನೋಡು, ಅದರಿಂದ ಏನೋ ಬಹಳ ಪ್ರಯೋಜನ ಆಗುತ್ತೆ ನಮ್ಗೆ ಕ್ವಶನ್ ಕೇಳ್ತೀವಲ್ವಾ? ಅಥವಾ ನಮ್ಮನ್ನ ಎಷ್ಟೊಂದ್ ಜನ ಕೇಳ್ತಾರೆ, ಯಾಕೆ ಯಾವಾಗ್ಲೂ ಜಪ ಮಾಡ್ತೀಯಾ, ಯಾಕೆ ಯಾವಾಗ್ಲೂ ಕೃಷ್ಣನ್ ಬಗ್ಗೆ ಕೇಳ್ತಾ ಇರ್ತೀಯಾ ಅಂತ. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಜನ್ಮ ಕರ್ಮ ಚಾಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅಂದ್ರೆ ಅವ್ರು ಹೇಳ್ತಾರೆ, ಹೀಗೆ ನನ್ನ ಹುಟ್ಟು, ನನ್ನ ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾ ಅರ್ಥವಾಗಿ ಅಂದ್ರೆ ಹೇಗಿದೆ ಹಾಗೆ ತಿಳಿದುಕೊಂಡವರು ಈ ದೇಹವನ್ನ, ಈ ಐಹಿಕ ಪ್ರಪಂಚದಲ್ಲಿರುವಂತಹ ಈ ದೇಹವನ್ನ ತ್ಯಾಗ ಮಾಡಿದ ಮೇಲೆ ಈ ಕಷ್ಟಕರವಾದ, ದುಃಖಕರವಾದ ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಬರೋಲ್ಲ. ಅವರು ನನ್ನ ನಿತ್ಯ ನಿವಾಸವಾದ ಗೋಲೋಕಕ್ಕೆ ಬರ್ತಾರೆ, ನನ್ನ ಹತ್ರ ಬರ್ತಾರೆ ಅಂತ ಭಗವಂತ ಹೇಳ್ತಾರೆ. ಮತ್ತೆ ಕೃಷ್ಣನನ್ನ ಯಾರಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅದಕ್ಕೆ ನಮ್ಮ ಮನಸ್ಸು ಇಂದ್ರಿಯಗಳನ್ನ ಯಾರು ನಿಯಂತ್ರಣ ಮಾಡಿ ಭಯ, ರಾಗ, ಕ್ರೋಧ ಇವುಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತನನ್ನೇ ಆಶ್ರಯ ಪಡೆದು, ನೀನ್ ಬಿಟ್ಟು ನನಗ್ ಬೇರೆ ಯಾರು ಇಲ್ಲಪ್ಪ ಅಂತ ಯಾರು ಪರಿಶುದ್ಧವಾಗಿ ಅವ್ರನ್ನ ಬೇಡ್ಕೋತಾರೆ, ಅವ್ರಿಗೆ ಮಾತ್ರ ಈ ಭಗವಂತನ ದಿವ್ಯ ಪ್ರೇಮ ಸಿಗುತ್ತೆ. ನಾವು ಎಷ್ಟೊಂದು ಉದಾಹರಣೆಗಳನ್ನ ನೋಡಿದ್ದೀವಿ. ಶಬರಿ ಆಗಿರ್ಬಹುದು ಅಥವಾ ದ್ರೌಪದಿ ಆಗಿರ್ಬಹುದು, ಹೇಗೆ ಎಲ್ಲವನ್ನು ಬಿಟ್ಟು ಭಗವಂತನ ಸಂಪೂರ್ಣವಾಗಿ ಅವರಿಗೆ ಶರಣಾಗತರಾಗಿ ಅವರನ್ನ ನಿನ್ನ ಬಿಟ್ರೆ ನನಗಿನ್ ಬೇರೆ ಯಾರು ಇಲ್ಲಪ್ಪ ಅಂತ ಅವ್ರನ್ನ ನಾವು ಕೇಳ್ಕೊಂಡಾಗ ಭಗವಂತ ಖಂಡಿತ ನಮ್ಮ ಸಹಾಯಕ್ಕೆ ನಮ್ಗೆ ಬರ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ನಾವು ತಿಳ್ಕೊಬಹುದು, ಈಗ ನಾನು ಕೇಳ್ಕೊತಿದ್ದೀನಪ್ಪ, ನನಗ್ ಮಾತ್ರ ಯಾಕೆ ಬರ್ತಿಲ್ಲ ಅಂತ. ಸೊ ನಾವಿಲ್ಲಿ ಒಂದು ತಿಳ್ಕೊಬೇಕು ಎಲ್ರು, ಏನಪ್ಪಾ ಅಂತಂದ್ರೆ, ನಾವು ಯಾವ ರೀತಿ ಭಗವಂತನಿಗೆ ಶರಣಾಗರಾಗ್ತೀವೋ ಆ ರೀತಿ ನಮ್ಗೆ ಅವರು ಅನುಗ್ರಹ ಮಾಡ್ತಾರೆ. ಈ ಸೃಷ್ಟಿಯನ್ನೇ ಅಲ್ಲ, ನಾವೇ ಒಂದು ಹುಲ್ಲು ಮಾನವರು, ಈ ಒಂದು ಗ್ಲೋಬಲ್ಲಿ ನಮ್ದು ಈಗ ನಾವಿರುವಂತಹ ಜಾಗ ಒಂದ್ ಸಣ್ಣ ಡಾಟ್ ಕೂಡ ಇಡಲಿಕ್ಕೆ ಆಗಲ್ಲ. ಅದ್ರಲ್ಲಿ ಕೋಟ್ಯಾಂತರ ಜನರು ಇರ್ತಾರೆ, ಅದ್ರಲ್ಲಿ ನಾವೇ ನಮ್ಮನ್ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅಂತವ್ರಿಗೆ ನಮ್ಗೆ ಎಷ್ಟು ಬುದ್ಧಿ ಇದ್ರೆ ಭಗವಂತನಿಗೆ ಎಷ್ಟು, ಎಲ್ಲಾ ಸೃಷ್ಟಿಯನ್ ಮಾಡಿರೋ ಸೃಷ್ಟಿಕರ್ತನಿಗೆ ಎಷ್ಟು ಬುದ್ಧಿ ಇರ್ಬೋದಲ್ವಾ? ಅದಕ್ಕೆ ಅವ್ರಿಗೆ ಗೊತ್ತು ನಾವ್ ಯಾವ ರೀತಿ ಶರಣಾಗತರಾಗ್ತೀವಿ, ನಮ್ಮ ಯಾವ ಲೆವೆಲ್ ಇರುತ್ತೋ ಅದೇ ರೀತಿ ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ, ಅದನ್ನ ತಿಳ್ಕೊಬಹುದು. ಮತ್ತೆ ನಾ ಹೇಳ್ದೆ, ಗೌಪ್ಯ ಜ್ಞಾನದಲ್ಲಿ ಭಗವಂತ ಹೇಳ್ತಾರೆ, ದೇವತೆಗಳಂದ್ರೆ ಏನು, ಬ್ರಹ್ಮನ್ ಅಂದ್ರೆ ಏನು ಅಂದ್ರೆ ಒಂದು ಸೂರ್ಯ ಕಿರಣ, ಪರಮಾತ್ಮ ಅಂದ್ರೆ ಹೇಗೆ ನಮ್ಮ ಆತ್ಮದ ಜೊತೆಗೆ ಪರಮಾತ್ಮ ಇದ್ದಾರೆ. ಕೊನೆಯಲ್ಲಿ ನಾವು ಹಂತದಲ್ಲಿ ಅತ್ಯಂತ ಗೌಪ್ಯ ಜ್ಞಾನದಲ್ಲಿ ಏನ್ ತಿಳ್ಕೊತೀವಪ್ಪ ಅಂದ್ರೆ, ಭಗವಂತ ಅಂದ್ರೆ ಏನು, ಅವನ ಸೌಂದರ್ಯ ಅಂದ್ರೆ ಏನು, ಅವನ ಒಂದು ಶಕ್ತಿ ಏನು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ನಾವ್ ಒಂದಪ್ಪ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಾವ್ ಯಾವ್ದೋ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಜಸ್ಟ್ ಏರ್ಪೋರ್ಟ್ ಹೋಗ್ಬಿಟ್ಟು ಅಥವಾ ಯಾವ್ದೋ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಯಾವ್ದೋ ಬಸ್ ಹತ್ಬಿಟ್ಟು ತಕ್ಷಣ ಟಿಕೆಟ್ ತಗೊಂಡ್ಬಿಟ್ಟ ತಕ್ಷಣ ಅಲ್ಲಿ ಹೋಗಲ್ಲ. ನಾವು ಫಸ್ಟ್ ವಿಚಾರಿಸ್ಬೇಕಾಗತ್ತೆ, ಆ ಫ್ಲೈಟು ಅಥವಾ ಆ ಬಸ್ಸು ನಾವು ಹೋಗೋ ಜಾಗಕ್ಕೆ ಹೋಗತ್ತಾ ಇಲ್ವಾ ಅಂತ. ಸುಮ್ನೆ ಹೋಗ್ಬಿಟ್ಟು ನಾನು ಕುತ್ಕೊಂಡ್ಬಿಟ್ಟು ನಾನು ಬಸ್ ಹತ್ತಿದ್ದೀನಿ, ನಾನು ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಿ ಅಂದ ತಕ್ಷಣ ನಾವು ಹೋಗೋ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಯಾವ ರೀತಿ ವಿಮಾನ ಕತ್ತೀವಿ, ಎಲ್ಲಿಗೆ ಹೋಗ್ಲಿಕ್ಕೆ ಟಿಕೆಟ್ ತಗೋತೀವಿ ಅದು ಇಂಪಾರ್ಟೆಂಟು. ಸೊ ಹಾಗೆ ನಾವು ಯಾವ ರೀತಿ ನಮ್ಮ ಪಾಪ, ನಮ್ಮ ಕರ್ಮಗಳನ್ನ ಮಾಡ್ತೀವಿ ಜನ್ಮ ಜನ್ಮಾಂತರದಿಂದ, ಅದೇ ರೀತಿ ನಮ್ಗೆ ಒಂದು ಡೆಸ್ಟಿನೇಷನ್ ಸಿಕ್ಕತ್ತೆ. ನಾವೆಲ್ಲ ಮಾಡ್ಬಿಟ್ಟು ಪಾಪ ಕರ್ಮಗಳನ್ನ ನನಗ್ ಮಾತ್ರ ಭಗವಂತ ಸಿಗ್ಲಿಲ್ಲ, ನನಗ್ ಮಾತ್ರ ಭಗವಂತ ಹೆಲ್ಪ್ ಮಾಡ್ತಿಲ್ಲ, ಸಹಾಯ ಮಾಡ್ತಿಲ್ಲ ಅಂತಂದ್ರೆ ಇದು ಸರಿನಾ ಅಂತ ನಮ್ಮನ್ನ ನಾವೇ ಕ್ವಶನ್ ಅಥವಾ ಪ್ರಶ್ನೆ ಮಾಡ್ಕೋಬೇಕು. ಸೊ ಇಲ್ಲಿ ಭಗವಂತ ಮುಂದೆ ಹೇಳ್ತಾರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪಾದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅಂದ್ರೆ
ನಾವು ಈ ಜ್ಞಾನವನ್ನ, ಯಾಕಂದ್ರೆ ಇದು ಭಗವಂತನೇ ತಾನಾಗಿ ಸ್ವತಃ ಬಂದು ಹೇಳಿರುವಂತಹ ಒಂದು ಜ್ಞಾನ. ಇದನ್ನ ನಾವ್ ಯಾರ ಹತ್ರ ತಿಳ್ಕೊಬೇಕಪ್ಪ ಅಂದ್ರೆ, ಇದನ್ನ ತಿಳಿದಿರುವಂತಹ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುವಿನ ಹತ್ರ ಹೋಗ್ಬಿಟ್ಟು ಇದು ಈಗಿನ ಕಾಲದಲ್ಲಿ ನಾವು ನೋಡಿದಿರಲ್ಲ, ಟೀಚರ್ಸ್ ಸ್ಟೂಡೆಂಟ್ಸ್ ಹೇಗಿರ್ತಾರೆ, ಅದನ್ನ ಹೇಳಿ ಇದನ್ನ ಹೇಳಿ ನಾನು ಫೀಸ್ ಕಟ್ಟಿದೀನಿ ಅಂತ ಗರ್ವದಿಂದ. ಖಂಡಿತ ಅಲ್ಲ. ಈ ಆಧ್ಯಾತ್ಮಿಕ ಜ್ಞಾನವನ್ನ, ಭಗವಂತನ ಈ ದಿವ್ಯ ಜ್ಞಾನವನ್ನ ತಿಳ್ಕೊಬೇಕಂದ್ರೆ ನಾವು ಅವರ ಹತ್ರ ಹೋಗಿ ನಮ್ರರಾಗಿ ಅವರಿಗೆ ಸೇವೆ ಮಾಡ್ತಾ, ಇಲ್ಲಿ ನೋಡ್ಬೋದು, ಇಲ್ಲಿ ಚಿತ್ರದಲ್ಲಿ ಸಂದೀಪಣಿ ಶ್ರೀಕೃಷ್ಣ ಪರಮಾತ್ಮರ ಗುರುಗಳಿದ್ದಾರೆ. ಅವರು ಈ ಲೋಕಕ್ಕೆ ಒಡೆಯ, ಆದ್ರೆ ಅವ್ರು ನೋಡಿ ಹೇಗೆ ಒಂದು ಸಾಮಾನ್ಯ ಬಾಲಕನ ಹತ್ರ ಸಂದೀಪನಿ ಗುರುಗಳ ಹತ್ರ ಅವರು ವಿದ್ಯೆಯನ್ನ ಕಲಿತಾರೆ. ಅಂತಹ ಒಂದು ಪರಮ ಪ್ರಭುವೇ ಅಷ್ಟೊಂದು ಒಂದು ಯಾವುದೇ ಒಂದು ಒಂದು ಏನು ಹೇಳ್ತಾರೆ ಗರ್ವ ಇಲ್ಲದೆ ಹೇಗೆ ಅವರು ಗುರುಗಳಿಗೆ ಶರಣಾಗತರಾಗಿದ್ರು, ಆ ರೀತಿ ನಾವು ಆ ಒಂದು ಭಾವನೆಯಲ್ಲಿ ಶರಣಾಗತರಾಗಿ ಮಾಡಿದ ಅವ್ರನ್ನ ವಿನಯತೆಯಿಂದ ಪ್ರಶ್ನೆ ಮಾಡಿದಾಗ ಮಾತ್ರ ಈ ಜ್ಞಾನವನ್ನ ನಾವು ಉಪದೇಶ ಮಾಡಿಸ್ಕೊಳ್ಬಹುದು ಅಂತ ಭಗವಂತ ಹೇಳ್ತಾರೆ. ಸೊ ಇದರಲ್ಲಿ ಟಾಪ್ ಮೋಸ್ಟ್ ಸ್ಯಾಕ್ರಿಫೈಸ್ ಅಂದ್ರೆ ಯಾವ್ದಪ್ಪ ಒಂದು ನಾವು ಇದರಿಂದ ನಾವು ಒಂದು ತ್ಯಾಗ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ನಾವು ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಈ ಯುಗದ ಕಲಿಯುಗದ ಧರ್ಮ ಅದನ್ನ ಉದ್ಘಾಟನೆ ಮಾಡಿರುವಂತಹವರು ಶ್ರೀಕೃಷ್ಣ ಪರಮಾತ್ಮನ ಒಂದು ರಹಸ್ಯಾವತಾರವಾದ ಚೈತನ್ಯ ಮಹಾಪ್ರಭುಗಳೇ. ಅವರೇ ಬಂದು ರಾಧಾ ಕೃಷ್ಣರ ಒಂದು ಮಿಲನದ ಅಂಶ ಅವರು, ಅಂದ್ರೆ ರಾಧಾ ಕೃಷ್ಣ ಇಬ್ಬರು ತತ್ವಗಳು ಸೇರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆಗಿರುವಂತದ್ದು. ಅವರು ನಮ್ಗೆ ಯುಗ ಧರ್ಮ ಏನು, ಈ ಮಹಾಮಂತ್ರವನ್ನ ಜಪ ಮಾಡ್ಬೇಕು ಅಂತ ಬಹಳ ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ. ಅದನ್ನ ಮಾಡ್ಬೇಕು. ಮತ್ತೆ ಈ ಪರಮಾತ್ಮನ ಬಗ್ಗೆ ಇರುವಂತ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ಓದ್ಬೇಕು. ಮತ್ತೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ನಲ್ಲಿ ಇಡ್ಬೇಕು. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ನಾವ್ ಅನ್ಕೊಂತೀವಲ್ವಾ, ಭಗವಂತ ನನಗ್ ಬರ್ತಿಲ್ಲ ನೋಡಿ, ಆ ಪಕ್ಕದ ಮನೆಯವರು ಏನೂ ಮಾಡಲ್ಲ, ದೇವ್ರ ಪೂಜೆನೂ ಮಾಡಲ್ಲ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾರೆ, ನಾವ್ ನೋಡಿದ್ರೆ ಯಾವಾಗ್ಲೂ ಭಗವಂತನ ಜಪ ಮಾಡ್ತೀವಿ, ನನಗೆ ಕಷ್ಟ ಬರುತ್ತೆ ಅನ್ಕೊಂತೀವಲ್ವಾ. ಖಂಡಿತ ಇಲ್ಲ. ಯಾಕಂದ್ರೆ ಈ ಜಗತ್ನಲ್ಲಿ ನೀವು ನೋಡಿರ್ಬೋದು, ಭಗವಂತ ಯಾವ್ಯಾವ್ದು ನಮ್ಗೆ ಬದುಕ್ಲಿಕ್ಕೆ ಬೇಕೋ, ಅಂದ್ರೆ ಜೀವವಾಗಿರ್ಲಿಕ್ಕೆ ಬೇಕೋ ಅದನ್ನೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾನೆ. ಆಮ್ಲಜನಕ ಇರ್ಬೋದು, ನೀರ್ ಇರ್ಬೋದು, ಮತ್ತೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯೋದಿರ್ಬೋದು, ಎಲ್ಲ ಸುಲಭವಾಗಿ ಸಿಗತ್ತೆ. ಯಾವ್ದಕ್ಕೂ ಇಷ್ಟೊಂದು ದುಡ್ಡು ಅದು ಇದು ಏನು ಬೇಕಾಗಿಲ್ಲ, ಅಥವಾ ವಿದ್ಯೆ ಬೇಕಾಗಿಲ್ಲ, ನಮ್ಗೆ ಒಂದು ಸ್ಟೇಟಸ್ ಬೇಕಾಗಿಲ್ಲ, ಡಿಗ್ರಿ ಬೇಕಾಗಿಲ್ಲ, ಕ್ವಾಲಿಫಿಕೇಶನ್ ಬೇಕಿಲ್ಲ. ಆದ್ರೆ ಅದನ್ನೆಲ್ಲ ತಗೊಳ್ಳೋ ಅಂಥದ್ದು ನಮ್ ಕೈಯಲ್ಲಿದೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತೀವಿ ಕೃಷ್ಣನ ಶಕ್ತಿ ಏನು ಅನ್ನೋದ ಭಗವಂತ ಹೇಳ್ತಾರೆ. ಅಂದ್ರೆ ಹೇಗೆ ಭಗವಂತ ಎಲ್ಲವನ್ನೂ ಅವರು ಒಂದು ದಾರದಲ್ಲಿ ಪೋಣಿಸಿರುವ ಮಣಿಯ ತರ ಇಡೀ ಜಗತ್ತು, ಇಡೀ ಪ್ರಪಂಚ ಬ್ರಹ್ಮಾಂಡವನ್ನೇ ಅವರು ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅದ್ರಲ್ಲಿ ಹೇಳ್ತಾರ ಅವರು. ಮತ್ತ ಪರತರಂ ನಾನೇತಿಂ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪೋತಂ ಸೂತ್ರೇ ಮಣಿಗಣ ಇವ. ಅಂದ್ರೆ ಹೇಳ್ತಾರೆ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೇಳ್ತಾರ ಅವರು, ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಂದ್ರೆ ಅವ್ರು ಹೇಳ್ತಾರೆ, ಈ ಐಹಿಕ ಪ್ರಕೃತಿಯಲ್ಲಿರುವ ಈ 3 ಗುಣಗಳಾದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಅಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಹೇಗೆ 3 ಗುಣಗಳಿದೆ, ಅಂದ್ರೆ ಸಾತ್ವಿಕ್, ರಜಸಿಕ್, ತಮೋ ಗುಣಗಳು. ಈ ಗುಣಗಳು ನನ್ನ ದೈವಿ ಶಕ್ತಿಯನ್ನು ಮೀರ್ಲಿಕ್ಕಾಗಲ್ಲ. ಆದ್ರೆ ನನಗೆ ಯಾರು ಶರಣಾಗತರಾಗಿರ್ತಾರೆ ಅವರು ಈ 3 ಗುಣಗಳನ್ನ ದಾಟಿ ಭಗವಂತನ ಬಹಳ ಸುಲಭವಾಗಿ ಸೇರ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಒಂದು ಅರ್ಥ ಮಾಡ್ಕೋಬೇಕು, ನಾವು ಅನ್ಕೊಳ್ಳಿ, ಪಡದೇ ಇರ್ಲಿ, ಆದ್ರೆ ನಾವ್ ಯಾವಾಗ್ಲೂ ಭಗವಂತನ ನಾವು ಭಕ್ತಿ ಮಾಡ್ಬೇಕು, ಅವರನ್ನ ಪೂಜೆ ಮಾಡ್ಬೇಕು. ಮತ್ತೆ
ಇದು ಹೇಗೆ ಬಹಳವಾದ ಒಂದು ಅತ್ಯಂತ ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಂದ್ರೆ ಇದು ಹೇಗೆ ಈ ಒಂದು ಜ್ಞಾನ ಬಹಳ ಬಹಳ ರಹಸ್ಯಗಳಲ್ಲಿ ರಹಸ್ಯವಾಗಿದ್ದು ಮತ್ತೆ ಪರಿಶುದ್ಧ ಜ್ಞಾನ ಮತ್ತೆ ಸಾಕ್ಷಾತ್ಕಾರದಿಂದ ಮಾತ್ರ ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ಇದು ಶಾಶ್ವತವಾದ ಜ್ಞಾನ. ಈ ಜ್ಞಾನವನ್ನ ಪಡೆದ್ರೆ ನಾವು ನಿರಂತರವಾಗಿ ಸಂತೋಷವಾಗಿ ಇರ್ಬೋದು. ಎಂತಹ ನಮ್ಗೆ ಒಂದು ಪರಿಸ್ಥಿತಿನೇ ಬರ್ಲಿ ನಾವು ಸಂತೋಷವಾಗಿರ್ಬೋದು ಅನ್ನೋದನ್ನ ಭಗವಂತ ಹೇಳ್ತಾರೆ. ಮತ್ತೆ ಅವ್ರ ಮುಂದೆ ಹೋಗ್ತಾ ಹೇಳ್ತಾರೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಏತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಅವ್ರು ಹೇಳ್ತಾರೆ, ಹೇಗೆ ಈ ಐಹಿಕ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಚರಾಚರ ವಸ್ತುಗಳು ಭಗವಂತ ಹೇಗೆ ಏನು ಒಂದು ನಿಯಮ ಕೊಟ್ಟಿದ್ದಾರೋ ಅದರಂತೆ ಕೆಲಸ ಮಾಡ್ತವೆ, ಅದರಂತೆ ಅವು ಏನಾಗ್ತವೆ ಸೃಷ್ಟಿ ಆಗ್ತವೆ, ಅದರಂತೆ ನಾಶ ಆಗ್ತವೆ. ನಾವು ಅಷ್ಟೇ, ನಮ್ಮ ಕರ್ಮಾನುಸಾರ ನಾವು ಈ ಆತ್ಮ ನಿರಂತರವಾಗಿರುತ್ತೆ. ಆದ್ರೆ ನಮ್ಮ ಕರ್ಮಾನುಸಾರ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತೀವಿ. ಆದ್ರೆ ನಮ್ಮ ಕೊನೆಯ ಗುರಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಮ್ಮ ಗುರಿ ನಾವು ಭಗವಂತನ ಒಂದು ಅಂಶವಾಗಿರುವುದರಿಂದ ಅವನನ್ನ ಸೇರುವುದೇ ನಮ್ಮ ದೇಶ ಆಗಿರ್ಬೇಕು, ಮುಖ್ಯವಾದ ಗುರಿ ಆಗಿರ್ಬೇಕು. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಪ್ಪ, ಏನಂದ್ರೆ ದೇವರು ಅಂದ್ರೆ ಅಚಿಂತ್ಯ ಗುಣಗಳನ್ನು ಹೊಂದಿರುವವನು. ಆಯ್ತಾ, ಅವನು ನಮ್ಮಂತೆ ಇದ್ದಾನೆ. ಕೃಷ್ಣ ನಮ್ ತರ ಒಬ್ಬ ಮನುಷ್ಯ, ಅವ್ರಿಗೆ ಕೂಡ ನಮ್ಮಂತೆ ಸೀಮಿತ. ಎಷ್ಟೋ ಜನ ಕೇಳ್ತಾರಲ್ವಾ, ಕೃಷ್ಣ ಯಾಕೆ ನವಿಲ್ಗರಿ ಇಟ್ಕೊಂಡಿದ್ದಾನೆ, ಕೃಷ್ಣ ಯಾಕೆ ಕೊಳಲು ಊದ್ತಾನೆ ಅಂದ್ರೆ ಎಲ್ರು ನಾವೇನ್ ಮಾಡ್ತೀವಿ ಅಂದ್ರೆ ನಮಗ್ ಕಂಪೇರ್ ಮಾಡ್ಕೊಂಡು ಮಾತಾಡ್ತೀವಿ ಅಲ್ವಾ. ಅಂದ್ರೆ ಜಗದೋದ್ಧಾರಕ, ಈ ಜಗತ್ತನ್ನೇ ಸೃಷ್ಟಿಸುವಂತವನಿಗೆ ನಾವು ನಮ್ಮಂತ ಒಂದು ಉಲು ಮಾನವರಿಗೆ ಹೋಲ್ಸ್ಕೊಂತೀವಿ. ನಾವ್ ಮಾಡೋವಂಥದ್ನ ಕೃಷ್ಣ ಯಾಕೆ ಮಾಡಲ್ಲ, ಅಥವಾ ನಾವ್ ಹಿಂಗ ಮಾಡ್ತೀವಿ ಅವ್ರ ಯಾಕೆ ಹಂಗ್ ಮಾಡ್ತಾರೆ ಅಂತೆಲ್ಲ ಕೇಳ್ತೀವಿ. ಕೃಷ್ಣ ಯಾಕೆ ರಾಸಲೀಲೆ ಮಾಡ್ತಾರೆ ಅಂತ ಕೇಳ್ತೀವಿ, ಕೃಷ್ಣ ಯಾಕೆ ಹಂಗ್ ಮಾಡಿದ್ರು ಅಂತ ಕೇಳ್ತೀವಿ. ಅಂದ್ರೆ ಎಲ್ಲಾನು ನಮ್ಗೆ ನಾವು ಹೋಲ್ಸ್ಕೊತೀವಿ. ಅದು ಖಂಡಿತ ತಪ್ಪು ಅನ್ನೋದನ್ನ ಭಗವಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಭಗವಂತ ಮುಂದೆ ಹೋಗ್ತಾ ಹೇಳ್ತಾರೆ, ಮನ್ಮನಾಮವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ. ಅಂದ್ರೆ ಭಗವಂತ ಹೇಳ್ತಾರೆ, ಸದಾ ನನ್ನನ್ನ ಚಿಂತಿಸು, ನನ್ ಬಗ್ಗೆ ಯೋಚನೆ ಮಾಡು, ನನ್ ಭಕ್ತನಾಗು, ನನಗೆ ನಮಸ್ಕಾರ ಮಾಡು, ನನ್ನ ಪೂಜೆ ಮಾಡು. ಆಗ ನೀನು ನಿಶ್ಚಯವಾಗಿ ಅಂದ್ರೆ ಎಲ್ಲ ಕಾರ್ಯಗಳನ್ನು, ಎಲ್ಲ ಒಂದು ಸಣ್ಣ ಸಣ್ಣ ಪುಟ್ಟ ಕಾರ್ಯಗಳನ್ನು ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ಮಾಡು. ಪ್ರತಿಫಲವನ್ನ ಅಪೇಕ್ಷೆ ಮಾಡ್ಬೇಡ, ನಿನ್ನ ಕೆಲಸಗಳನ್ನ ನೀನ್ ಕರೆಕ್ಟ್ ಆಗಿ ಮಾಡು, ಮತ್ತೆ ಎಲ್ಲವನ್ನ ಭಗವಂತನಿಗೆ ಸಮರ್ಪಿಸಿಬಿಡು. ಆಗ ನೀನ್ ಖಂಡಿತ ನನ್ನಲ್ಲಿ ಬರ್ತೀಯ ಅಂತ ಈ ಒಂದು ಕೆಲವೊಂದು ಅತ್ಯಂತ ಗೌಪ್ಯವಾದ ಜ್ಞಾನವನ್ನು ಅವರು ಬಹಳ ಸಲಿ ರಿಪೀಟ್ ಮಾಡಿ ಹೇಳ್ತಾರೆ. ನೀವು ಕೂಡ ನೋಡಿರ್ತೀವಲ್ವಾ, ನಮ್ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ ಸ್ಕೂಲ್ ನಲ್ಲಿ ಟೀಚರ್ಸ್ ಗುರುಗಳಾಗಿರ್ಬೋದು, ಕೆಲವೊಂದ್ ವಿಷಯಗಳನ್ನ ಅವರು ಒತ್ತಿ ಹೇಳ್ತಾರೆ. ಯಾಕಪ್ಪ ಹೇಳ್ತಾರೆ ಅಂತ ಅಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ ಹೇಳೋದು, ಅವರು ನಮ್ಗೆ ಅದು ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅನ್ಬಿಟ್ಟು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ, ಎಕ್ಸಾಮ್ ಬರಿಬೇಕಾಗಿರ್ಬೋದು ಅಥವಾ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿರ್ಬೋದು, ಅದನ್ನ ಅವರು ಒತ್ತಿ 2-3 ಸತಿ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವಾಗಾದ್ರೂ ಕೆಲವರು ಅರ್ಥ ಮಾಡ್ಕೊಂಡಿಲ್ಲದೆ ಇರೋರ್ಗೆ ತಲೆಗೆ ಹೋಗ್ಲಿ ಅಂತ. ಇದೇ ಕೆಲಸವನ್ನ ಇಲ್ಲಿ ಭಗವಂತ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಸೃಷ್ಟಿ ಮಾಡಿರುವಂತ ಎಲ್ಲ ಸೃಷ್ಟಿಗಳು ನಾವೆಲ್ಲ. ಅವ್ರಿಗೆ ನಮ್ಮ ಮೇಲೆ ಯಾವುದೇ ದ್ವೇಷ ಕೋಪ ಏನೂ ಇಲ್ಲ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ, ಎಲ್ರು ಒಳ್ಳೇದಾಗ್ಬೇಕು ಅನ್ನೋದೇ ಅವರ ಒಂದು ಪರಮೋಚ್ಚ ಗುರಿ. ಅದಕ್ಕಾಗಿ ಅವರು ನಮ್ಗೆ ಇದನ್ನ ಅನೇಕ ಸಾರಿ ಒತ್ತಿ ಹೇಳ್ತಾರೆ. ಸೊ ಈ ಭಗವದ್ಗೀತೆಯ ಸಾರ ಏನಪ್ಪಾ ಅಂತ ಅಂದ್ರೆ, ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಅಂದ್ರೆ ಅವ್ರು ಹೇಳ್ತಾರೆ, ನಾನು ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚಗಳ ಮೂಲ, ನಾನು ಹೇಗೆ ಎಲ್ಲ ನನ್ನಿಂದ ಬಂದಿದೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ನನ್ನನ್ನು ತಿಳ್ಕೊಬೇಕಾದ್ರೆ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ಬೇಕು. ಮತ್ತೆ ಅವರು ತಮ್ಮನ್ನ ಪೂರ್ತಿಯಾಗಿ ಶರಣಾಗತರಾಗಿ ನನ್ನನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ.
ಸೊ ನಾವಿಲ್ಲಿ ಏನ್ ಜೀವನದ ಪಾಠ ಕಲಿಬೇಕಪ್ಪ ಅಂದ್ರೆ ಎಲ್ಲದರ ಮೂಲ, ನಮ್ಮ ಸುತ್ತ ಮುತ್ತ ಏನೇನಿದೆ ಇನ್ಕ್ಲೂಡಿಂಗ್ ನಮ್ಮನ್ನು ಸೇರ್ಕೊಂಡು ಕೂಡ ನಾವೆಲ್ಲ ಈ ಮೂಲ, ಇದಕ್ಕೆಲ್ಲ ಮೂಲ ಶ್ರೀಕೃಷ್ಣ ಪರಮಾತ್ಮ. ಅವರೇ ಒಂದು ಎಲ್ಲದರ ಮೂಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟ ತಕ್ಷಣ ಏನಾಗತ್ತೆ ಅಂದ್ರೆ ನಾವು ಯಾರನ್ನೂ ದ್ವೇಷ ಮಾಡಲ್ಲ. ಆ ದೇಶದವರಾಗ್ಲಿ, ಈ ದೇಶದವರಾಗ್ಲಿ, ಆ ಜಾತಿಯವರಾಗ್ಲಿ, ಈ ಜಾತಿಯವರಾಗ್ಲಿ, ಆ ರಾಜ್ಯದವರಾಗ್ಲಿ, ಈ ಭಾಷೆ ಮಾತಾಡ್ಲಿ, ನಾವು ಯಾರನ್ನೂ ದ್ವೇಷ ಮಾಡಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅವರ ಆತ್ಮದ ಜೊತೆ ಅವರು ಪರಮಾತ್ಮನಾಗಿದ್ದಾರೆ. ನಾವು ಯಾರನ್ನಾದ್ರೂ ದ್ವೇಷ ಮಾಡಿದ್ರೆ ನಾವು ಶ್ರೀಕೃಷ್ಣ ಪರಮಾತ್ಮನನ್ನೇ ದ್ವೇಷ ಮಾಡಿದ ಹಾಗಾಗತ್ತೆ ಅಲ್ವಾ. ಸೊ ಆದ್ರಿಂದ ಎಲ್ಲರೂ ಕೂಡ ನಾವು ಒಂದು ಏನು ಅಣ್ಣ ತಮ್ಮಂದಿರು ಅಥವಾ ನಾವೆಲ್ಲರೂ ಸಂಬಂಧಿಕರು, ನಾವೆಲ್ಲ ಕೃಷ್ಣನಿಂದ ಬಂದವರು ಅಂತ ತಿಳ್ಕೊಂಡಾಗ ಈ ವಸುದೈವ ಕುಟುಂಬಂ ಅನ್ನೋದು ನಿಜವಾಗತ್ತೆ. ಸೊ ಮುಂದೆ ಹೋಗ್ತಾ ಹೇಳ್ತಾರೆ ಹಾಗೆ, ಮುಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಾಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ. ಅಂದ್ರೆ ಇಲ್ಲಿ ಹೇಳ್ತಾರೆ ಭಗವಂತ, ಯಾರು ನನ್ಗೆ ಸಂಪೂರ್ಣವಾಗಿ ಶರಣಾಗತರಾಗಿರ್ತಾರೋ ಅವರು ಎಲ್ಲೇ ಇರ್ಲಿ, ಯಾವ ಗುಂಪಿನಲ್ಲೇ ಇರ್ಲಿ, ಯಾವ ಭಕ್ತರ ಜೊತೆನೇ ಇರ್ಲಿ, ಅವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಾರೆ, ನನ್ ಬಗ್ಗೆನೇ ಮಾತಾಡ್ತಾರೆ, ನನ್ ಬಗ್ಗೆನೇ ನನ್ನನ್ನು ನೆನ್ಸ್ಕೊಂಡೇ ಕೆಲ್ಸಗಳನ್ನ ಮಾಡ್ತಾರೆ ಅಲ್ವಾ. ಆದ್ರೆ ನಾವೀಗ ಈಗ ಪ್ರಪಂಚದಲ್ಲಿ ಏನ್ ಮಾಡ್ತೀವಿ, ಯಾವಾಗ ನೋಡು ಆ ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಆ ಸಿನಿಮಾ ನಟ ಏನ್ ಮಾಡ್ತಾರೆ, ಈ ಸಿನಿಮಾ ನಟ ಏನ್ ಮಾಡ್ತಾರೆ, ಅಥವಾ ರಾಜಕೀಯದವ್ರು ಏನ್ ಮಾಡ್ತಾರೆ, ಇದೇ ಯೋಚನೆ ಮಾಡ್ತಿರ್ತೀವಿ. ಇದೆಲ್ಲ ಖಂಡಿತ ತಪ್ಪು. ನಾವು ನಿಜವಾದ ಭಗವಂತನ ಭಕ್ತರಾದ್ರೆ ಏನ್ ಮಾಡ್ತೀವಿ, ನಾವು ಯಾವಾಗ್ಲೂ ಸದಾ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆನೇ ಯೋಚನೆ ಮಾಡ್ತೀವಿ, ಅವ್ರ ಬಗ್ಗೆನೇ ಮಾತಾಡ್ತೀವಿ, ಅವ್ರ ಬಗ್ಗೆನೆ ನಾವೇನೋ ಮಾತಾಡ್ಕೊಂಡ್ರು ಅವ್ರ ಬಗ್ಗೆನೇ ಮಾತಾಡ್ತೀವಿ. ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅವ್ರನ್ನ ನೆನ್ಸ್ಕೊಂಡೆ ನಾವು ಕೆಲಸ ಕಾರ್ಯಗಳನ್ನ ಅಂದ್ರೆ ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡ್ತೀವಿ ಅಲ್ವಾ. ಅದನ್ನ ಭಗವಂತ ಹೇಳ್ತಾರೆ ಶ್ರೇಷ್ಠ ಭಕ್ತರು ಏನು ಅಂತ. ಮುಂದೆ ಅವ್ರು ಹೇಳ್ತಾರೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಾಂ ತಾಂ ಯೇನ ಮಾಮುಪಯಾಂತಿ ತೇ. ಅಂದ್ರೆ ಭಗವಂತ ಇನ್ನು ಹಾಗೆ ಹೇಳ್ತಾ ಇದ್ದಾರೆ, ಅವ್ರು ಮುಂದುವರ್ಸ್ತಾ ನಮ್ಗೆ ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ ಹೇಗೆ ಅವ್ರನ್ನ ಪ್ರೀತಿಯಿಂದ ಅವ್ರನ್ನ ಸೇವೆ ಮಾಡಿ ಅವ್ರಿಗೋಸ್ಕರ ನಮ್ಮ ಜೀವನವನ್ನ ಮುಡಿಪಾಗಿಟ್ಟಿ ಹೋದ್ರೆ ನಾವು ಖಂಡಿತವಾಗಿಯೂ ಅಂತವರಿಗೆ ನಾನು ಈ ಬುದ್ಧಿ ಯೋಗ ಅಂದ್ರೆ ಭಗವಂತನ ತಿಳ್ಕೊಳ್ಳುವಂತಹ ಒಂದು ಯೋಗವನ್ನ ನಾನು ಅವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದಾಹರಣೆ ನಾವು ನೋಡ್ಬೋದು, ಯಾವುದೇ ಒಂದು ಚಿಕ್ಕ ಮಗು 5 ವರ್ಷದ ಬಾಲಕ ಏನು ಜ್ಞಾನಿ ಅಲ್ಲ, ಏನು ದೊಡ್ಡ ಸ್ಟೇಟಸ್ ಇಲ್ಲ, ಎಂತದೂ ಇಲ್ಲ, ಏನೂ ಇಲ್ಲದೆ ಅವರು ಧ್ರುವ ಮಹಾರಾಜರು ಹೇಗೆ ಅವರು ಕಾಡಿಗೆ ಹೋಗಿ ತಪಸ್ಸು ಮಾಡಿದಾಗ ಹೇಗೆ ಅವರು ಭಗವಂತ ಅವ್ರು ಏನು ಕೇಳದೇನೆ ಎಲ್ಲವನ್ನು ಕೊಡ್ತಾರೆ ಅವ್ರಿಗೆ ಅಲ್ವಾ. ಸೊ ಹಾಗೆ ಭಗವಂತನ ನಾವು ಪ್ರೀತಿಯಿಂದ ನಾವು ಅವರಿಗೆ ಸೇವೆ ಮಾಡಿ ಅವರಿಗೆ ನಾವು ನಮ್ಮ ಜೀವನವನ್ನು ಮುಡಿಪಾಗಿಟ್ರೆ ಅವ್ರು ಖಂಡಿತ ನಮ್ಗೆ ಏನನ್ನೂ ಕಡಿಮೆ ಮಾಡೋದಿಲ್ಲ. ಸೊ ನಾವು ಅದಕ್ಕೆ ಅರ್ಥ ಮಾಡ್ಕೋಬೇಕು, ನಾವ್ ಯಾರನ್ನೇ ಆಗ್ಲಿ ಪ್ರೀತಿ ಮಾಡ್ಲಿ, ಅದು ಭಗವಂತ ಶ್ರೀಕೃಷ್ಣನ್ನೇ ಆಗ್ಲಿ, ಅದನ್ನ ನಾವು ಯಾವ ಸಂಬಂಧದಿಂದ ಅವ್ರನ್ನ ಪ್ರೀತಿ ಮಾಡ್ತೀವೋ ಅದನ್ನ ಯಾವತ್ತೂ ನಾವು ತೋರ್ಪಡಿಸ್ಬೇಕು. ಅವಾಗಷ್ಟೇ ಭಗವಂತನಿಗೆ ಅವ್ರು ಗೊತ್ತಾಗತ್ತೆ ಇವ್ರಿಗೆ ನನ್ ಮೇಲೆ ಪ್ರೀತಿ ಇದೆ, ಭಕ್ತಿ ಇದೆ ಅಂತ. ಅವಾಗಷ್ಟೇ ನಾವು ಅದನ್ನ ಒಂದು ಸಿಹಿಯನ್ನ, ಆ ಒಂದು ಸಂಬಂಧದ ಸಿಹಿಯನ್ನ ನಾವು ಸವಿಲಿಕ್ಕೆ ಸಾಧ್ಯ. ಅದನ್ನ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವ್ರು ಮುಂದೆ ಹೋಗ್ತಾ ಹಾಗೆ ಭಗವಂತ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಾ ನಾಶಯಾಮಿ ಆತ್ಮಭಾವಸ್ತಃ ಜ್ಞಾನದೀಪೇನ ಭಾಸ್ವತ. ಅಂದ್ರೆ ಅವ್ರು ಹೇಳ್ತಾರೆ, ಇಂತಹ ಒಂದು ಭಕ್ತರಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತ ಅವರ ಹೃದಯಗಳಲ್ಲೇ ಇದ್ಬಿಟ್ಟು ಅವರಲ್ಲಿರುವ ಅಜ್ಞಾನದ ಕತ್ತಲನ್ನ ಅವರು ನಾಶ ಪಡಿಸ್ತಾರಂತೆ. ಅಂದ್ರೆ ಭಗವಂತ ಭಕ್ತರಿಗೆ ಎಷ್ಟೊಂದು ಅಂದ್ರೆ ಅವರು ಒಂದು ಏನ್ ಹೇಳ್ತಾರೆ ಅಂದ್ರೆ ಅವರು ಕ್ರಿಯೇಟ್ ಮಾಡ್ಕೊಡ್ತಾರೆ ಸಂದರ್ಭಗಳನ್ನ, ಅಂದ್ರೆ ಅವ್ರನ್ನ
ಹತ್ರ ಆಗ್ಲಿಕ್ಕೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ನಾವ್ ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು, ನಾವೇನಾದ್ರೂ ಈ ಜೀವನದಲ್ಲಿ ಬೈ ಚಾನ್ಸ್ ನಾವೇನು ಅಂತ ದೊಡ್ಡ ಶ್ರೇಷ್ಠ ಕಾರ್ಯಗಳನ್ನ ಮಾಡಿಲ್ಲ ಖಂಡಿತ, ಆದ್ರೂ ಬೈ ಚಾನ್ಸ್ ಯಾರಿಗಾದ್ರೂ ಇದ್ರೆ ನಾನು ಇಂತಹ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀನಪ್ಪ, ಒಳ್ಳೆ ಕಾರ್ಯ ಮಾಡ್ಬಿಟ್ಟಿದೀನಿ ಅಂತ ಏನಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಗರ್ವ ಇದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಆ ಏನಾದ್ರೂ ಒಂದು ಸಣ್ಣ ಒಂದು ಡಾಟ್ನಷ್ಟು ಒಂದು ಇದ್ರೂ ಕೂಡ ಅದೆಲ್ಲ ಭಗವಂತ ಶ್ರೀಕೃಷ್ಣ ನಮ್ಮಲ್ಲಿ ಇರೋದ್ರಿಂದ ಮಾತ್ರ ನಾವು ಇಂತಹ ಒಂದು ಒಳ್ಳೆಯ ಕೆಲಸ ಅಥವಾ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಿದ್ದೀವಿ ಅಥವಾ ಒಂದು ಶ್ರೇಷ್ಠ ಗುಣ ನಮ್ಮಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಮುಂದೆ ಹೋಗ್ತಾ ಭಗವಂತ ಭೌತಿಕ ಪ್ರಕೃತಿಯ 3 ಗುಣಗಳ ಬಗ್ಗೆ ಹೇಳ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿದೆ. ಏನಪ್ಪಾ ಅಂದ್ರೆ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ. ಅಂದ್ರೆ ಭಗವಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾರೆ ಹೇಗೆ ಇಡೀ ಪ್ರಪಂಚದ ಸೃಷ್ಟಿಕರ್ತ, ಹೇಗೆ ಎಲ್ಲದರ ಮೂಲ ಅವರೇ, ಎಲ್ಲದಕ್ಕೂ ಬೀಜ ನೀಡುವ ತಂದೆ ನಾನೇ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇದನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಹಾಗೆ ನಮ್ಮಲ್ಲಿ ಇರುವಂತ ಈ ಅಹಂ, ಈ ಗರ್ವ ಎಲ್ಲ ಹೊರಟೋಗತ್ತೆ. ಮತ್ತೆ ಅವರು ಮುಂದೆ ಹೇಳ್ತಾರೆ ಹೇಗೆ 3 ಗುಣಗಳು ಈ ಮಾಯಾಲೋಕದಲ್ಲಿ ಹೇಗೆ ಇದೆ ಅಂತ ಅಂದ್ರೆ ಸಾತ್ವಿಕ, ರಜಸಿಕ, ತಮೋ ಗುಣಗಳು ಹೇಗೆ ಇವು ಐಹಿಕ ಪ್ರಪಂಚದಲ್ಲಿ ಈ ಮಾಯೆಗೆ ಸಂಪರ್ಕಕ್ಕೆ ಬಂದಾಗ ಹೇಗೆ ನಮ್ಮ ಜೀವಿಯನ್ನ ಅವು ಆಟ ಆಡಿಸ್ತವೆ ಅನ್ನೋದನ್ನ ಕೂಡ ಹೇಳ್ತಾರೆ. ಸೊ ನಮ್ಮ ಮನಸ್ಸು ಹೇಗೆ ನಾವು ಯಾವ ಸತ್ವದಲ್ಲಿದ್ದೀವೋ ಆ ರೀತಿ ಕೆಲಸವನ್ನ ಮಾಡತ್ತೆ. ಈ 3 ಗುಣಗಳು ನಮ್ಮ ಮೇಲೆ ಸದಾ ಈ ಐಹಿಕ ಪ್ರಪಂಚದಲ್ಲಿ ಅದರ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗ್ ಸಾಧ್ಯ? ಅದನ್ನ ಭಗವಂತನೇ ಹೇಳಿದ್ರು. ಯಾರು ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೋ, ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿ ಅವರ ಭಕ್ತಿ ಸೇವೆ ಮಾಡ್ತಾ ಅವರ ಭಕ್ತರಾಗಿರ್ತಾರೋ ಅವರಿಗೆ ಮಾತ್ರ ಈ 3 ಗುಣಗಳನ್ನ ಮೀರಿ ಶುದ್ಧ ಸತ್ವಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಭಗವಂತ ಹೇಳ್ತಾರೆ. ಸೊ ನಾವು ಇದರಿಂದ ಏನಪ್ಪಾ ಅರ್ಥ ಮಾಡ್ಕೊಂಡು ಪಾಠ ಕಲಿಬಹುದಪ್ಪ ಅಂದ್ರೆ, ನಾವು ಯಾವಾಗ್ಲೂ ಅಷ್ಟೇ ಜೀವನದಲ್ಲಿ ಎಲ್ರಿಗೂ ಒಂದಲ್ಲ ಒಂದ್ ಸಮಯದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ. ಏನಪ್ಪಾ ಅಂದ್ರೆ ಕೆಲವೊಂದ್ಸತಿ ನಾವು ಈ ಒಂದು ಕೆಳಗ್ ಮಟ್ಟದ ಗುಣಗಳು ಅಂದ್ರೆ ಈ ರಜಸಿಕ ಅಥವಾ ತಮೋ ಗುಣಗಳಲ್ಲಿ ಇರ್ತೀವಿ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವ್ ಎಂತ ಪರಿಸ್ಥಿತಿ ಬಂದ್ರು ರಿಯಾಕ್ಟ್ ಮಾಡ್ಬಾರ್ದು. ಅಂದ್ರೆ ಕೋಪದಿಂದ, ಅಂದ್ರೆ ಹೇಳ್ತಾರಲ್ವಾ ಕೋಪದಲ್ಲಿ ಕುಯ್ಕೊಂಡಿದ್ ಮೂಗು ವಾಪಸ್ ಬರಲ್ಲ ಅಂತ, ಅಥವಾ ಹಾಡಿದ ಮಾತುಗಳನ್ನ ವಾಪಸ್ ತಗೊಳ್ಳಿಕ್ಕಾಗಲ್ಲ ಅಂತ ನಾವು ಎಷ್ಟೊಂದ್ ನಮ್ಮ ಹಿರಿಯರು ಗುರುಗಳು ಹೇಳಿರೋದನ್ನ ಕೇಳಿದೀವಿ. ಅಂದ್ರೆ ಇಂತಹ ಗುಣಗಳಲ್ಲಿ ನಾವು ಇರ್ಬೇಕಾದ್ರೆ ನಾವು ಖಂಡಿತ ಪ್ರತಿಕ್ರಿಯೆ ಮಾಡಬಾರ್ದು. ಅವಾಗಷ್ಟೇ ನಮ್ಮ ಜೀವನ ಶಾಂತಿಯುತವಾಗಿರುತ್ತೆ. ಮತ್ತೆ ಇನ್ನೊಂದು ನಾವೆಲ್ಲರ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ನಾವು ಒಂದೊಂದು ಕ್ಷಣನೂ ಕೂಡ ಈ ಭೌತಿಕ 3 ಪ್ರಕೃತಿಯ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ಇರುತ್ತೆ. ಆದ್ರೆ ಇದನ್ನೆಲ್ಲ ನಾವು ಇದ್ರ ಜೊತೆ ಹೇಗೆ ಹೋರಾಡ್ತೀವಿ, ನಮ್ಮ ಮನಸ್ಸು ಇಂದ್ರಿಯಗಳನ್ನ ನಾವು ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೋತೀವಿ ಅನ್ನೋದನ್ನ ಆ ಭಗವಂತ ಶ್ರೀಕೃಷ್ಣ ಪ್ರತಿ ಕ್ಷಣನೂ ಕೂಡ ನೋಡ್ತಾ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಸೊ ಇಲ್ಲಿ ನಾವು ನೋಡ್ತೀವಿ ಭಗವಂತ ಮುಂದೆ ಹೇಳ್ತಾರೆ ಯಾವ್ಯಾವ ಗುಣದಲ್ಲಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಕೊನೆಗೆ ಅಂತ. ಅಂದ್ರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಃ ಜಗನ್ಯಾ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಃ. ಅಂದ್ರೆ ಸತ್ವ ಗುಣದಲ್ಲಿರುವವರು ಕ್ರಮೇಣ ಶುದ್ಧ ಸತ್ವಕ್ಕೆ ಹೋಗಿ ಉನ್ನತ ಲೋಕಗಳಿಗೆ ಹೋಗ್ತಾರೆ. ಆಮೇಲೆ ರಜೋಗುಣದಲ್ಲಿರೋರು ಭೂಲೋಕಕ್ಕೆ ಬರ್ತಾರೆ. ಮತ್ತೆ ಈ ಒಂದು ಕೀಳಾದ ಅಸಹ್ಯಕರವಾದ ತಾಮಸ ಗುಣದಲ್ಲಿರೋರು ಏನ್ ಮಾಡ್ತಾರೆ, ಕೆಳಗಿನ ಲೋಕ ಅಂದ್ರೆ ನರಕ ಲೋಕಗಳಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಇದ್ರಿಂದ ನಾವು ಏನಪ್ಪಾ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಸಾವು ಅಂತ ಏನಿದೆ ಅಥವಾ ನಾವು ಸಾಯೋದು ಒಂದೇ ಎಲ್ಲಾ ದುಃಖಕ್ಕೂ ಕೊನೆ ಖಂಡಿತ ಅಲ್ಲ. ಯಾಕಂದ್ರೆ ನಮ್ಮ ಪ್ರಯಾಣ ನಿರಂತರ, ಅದು ಪ್ರಯಾಣ ನಿಲ್ಲದೇ ಇಲ್ಲ. ಯಾಕಂದ್ರೆ ಆತ್ಮ ಶಾಶ್ವತವಾಗಿ ನಿರಂತರವಾಗಿರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಅಂದ್ರೆ
ನಾವು ಯಾರಿಂದ ಬಂದಿರೋದು? ಭಗವಂತನಿಂದ ಬಂದಿರೋದು. ಅವರ ಒಂದು ಚಿಕ್ಕ ಅಂಶ ಅಲ್ವಾ ನಾವು. ಸೊ ನಾವು ಅವ್ರನ್ನ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೇ ಹೊರ್ತು ಬಿಟ್ಬಿಟ್ಟು ಇಲ್ಲಿ ಎಲ್ಲೆಲ್ಲೋ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಸ್ಟಾಪ್ ಗಳನ್ನ ತಗೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ಬಾರ್ದು. ಯಾಕಂದ್ರೆ ನಮ್ಮ ಎಲ್ಲರ ಮೂಲ ಉದ್ದೇಶ ಭಗವಂತನ ಶಾಶ್ವತ ಧಾಮವಾದ ಗೋಲೋಕಕ್ಕೆ ಹೋಗೋದು ಆಗಿರ್ಬೇಕು. ಸೊ ಇಲ್ಲಿ ಭಗವಂತ ಮುಂದೆ ಹೋಗ್ತಾ ಹೇಳ್ತಾರೆ, ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋ ಅಧಿಗಚ್ಚತಿ. ಅವ್ರು ಹೇಳ್ತಾರೆ, ಈ ಎಲ್ಲಾ ಗುಣಗಳನ್ನ ಅರ್ಥ ಮಾಡ್ಕೊಂಡು ಈ ಎಲ್ಲಾ ಗುಣಗಳಿಗೆ ಅತೀತನಾದ, ಅಂದ್ರೆ ಯಾವ್ದು ಈ ಗುಣಗಳಿಗೆ ಒಳಪಡದಂತಹ ಪ್ರಭುವನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಅವಾಗಷ್ಟೇ ನಾವು ಈ ಸ್ಪಿರಿಚುವಲ್ ನಾಲೆಡ್ಜ್ ಅಥವಾ ಆಧ್ಯಾತ್ಮಿಕವಾದ ಒಂದು ಬುದ್ಧಿಯನ್ನ ಅಥವಾ ಒಂದು ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಭಗವಂತ ಹೇಳ್ತಾರೆ. ಸೊ ಹಾಗೆ ಹೋಗ್ತಾ ಭಗವಂತ ಹೇಳ್ತಾರೆ, ಮಾಂ ಚಾಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಅಂದ್ರೆ ಅವರು ಇನ್ನು ಹಾಗೆ ಅದನ್ನ ಎಷ್ಟೊಂದ್ ಸತಿ ಭಗವಂತ ನಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಭಗವಂತನಲ್ಲಿ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾರೋ ಅವರು ಎಂಥ ಸನ್ನಿವೇಶಗಳೇ ಬರ್ಲಿ ಅವರು ಏನಾಗ್ತಾರೆ, ಯಾವುದಕ್ಕೂ ಅವರು ಇದು ಏನು ವಿಫಲರಾಗೋದಿಲ್ಲ ಅಥವಾ ಯಾವುದಕ್ಕೂ ಅವರು ಒಂದು ಅವರ ಮನಸ್ಥಿತಿ ಕೆಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಈ ಎಲ್ಲಾ ಗುಣಗಳನ್ನ ಮೀರ್ತಾರೆ ಮತ್ತೆ ಅವರು ಬ್ರಹ್ಮನ್ ಹಂತಕ್ಕೆ ಬರ್ತಾರೆ ಅಥವಾ ಭಗವಂತನ ಒಂದು ಅರ್ಥ ಮಾಡಿಕೊಳ್ಳೋ ಒಂದು ಲೆವೆಲ್ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲದ್ರಿಂದ ನಾವು ಹೇಗೆ ಭಗವಂತನ ಧಾಮಕ್ಕೆ ತಲುಪೋದು, ಗೋಲೋಕವನ್ನ ತಲುಪೋದು ಅನ್ನೋದನ್ನ ಅವ್ರು ಹೇಳ್ತಾರೆ. ಮತ್ತೆ ಆ ಗೋಲೋಕದಲ್ಲಿ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಅವರ ಆಧ್ಯಾತ್ಮಿಕ ಮೂಲ ರೂಪದಲ್ಲೇ ಇರ್ತಾರೆ. ಅಲ್ಲಿ ಅವರ ಲೀಲೆಗಳನ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ಅವರ ಜೊತೆ ಇದ್ದು ಕಣ್ಣಾರೆ ನೋಡ್ಬಹುದು ಅನ್ನೋದನ್ನ, ಶಾಶ್ವತವಾದ ಅವರ ಧಾಮಕ್ಕೆ ನಾವು ತಲುಪಬಹುದು ಅನ್ನೋದನ್ನ ತಿಳಿಸ್ತಾರೆ. ಸೊ ಮುಂದೆ ಅವ್ರು ಹೋಗ್ತಾ ಹೇಳ್ತಾರೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ಅಂದ್ರೆ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದಾರೆ ಭಗವಂತ, ನಿರಾಕಾರವಾದ ಬ್ರಹ್ಮನಿಗೆ ಮೃತ್ಯು ಇಲ್ಲ, ಅವನು ಅವಿನಾಶಿ, ಅವನು ಶಾಶ್ವತ. ಮತ್ತೆ ನಾನೇ ಆ ನಿರಾಕಾರವಾದ ಬ್ರಹ್ಮನಿಗೆ ಆಧಾರ ಯಾರಪ್ಪ ಅಂದ್ರೆ ಅದು ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಾವೇನಪ್ಪ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮನ್ನ ಈ ಭೌತಿಕ ತ್ರಿಗುಣಗಳು ಅಂದ್ರೆ ಪ್ರಕೃತಿಯ 3 ಗುಣಗಳೇನಿದೆ ಅದನ್ನ ನಮ್ಮನ್ನ ಯಾವಾಗ್ಲೂ ಕಟ್ಟಲಿಕ್ಕೆ ಅಥವಾ ಬಂಧಿಸ್ಲಿಕ್ಕೆ ಟ್ರೈ ಮಾಡ್ತಾನೇ ಇರ್ತವೆ. ಅದನ್ನ ನಾವು ಬಿಡ್ಸ್ಕೋಬೇಕಂದ್ರೆ ನಮ್ಗೆ ಒಂದೇ ಒಂದು ದಾರಿ, ಅದು ಭಗವಂತ. ಅವರಷ್ಟೇ ನಮ್ಗೆ ಇದರಿಂದ ಬಿಡುಗಡೆ ಕೊಡಿಸ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ಯಾವತ್ತು ಅರ್ಥ ಆಗುತ್ತೋ ಅವತ್ತು ನಮ್ಮ ಜೀವನ ಏನಾಗುತ್ತೆ, ನಿರಂತರವಾಗಿ ಸುಖಮಯವಾಗಿರುತ್ತೆ. ಮತ್ತೆ ಅವರು ಇನ್ನ ಮುಂದೆ ಹೋಗ್ತಾ ಹೇಳ್ತಾರೆ, ನ ತದ್ವಸಾಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಹಂ. ಅವ್ರು ಮುಂದೆ ಹೋಗ್ತಾ ಹೇಳ್ತಾರೆ, ಇಲ್ಲಿ ನೀವು ಚಿತ್ರದಲ್ಲಿ ಕೂಡ ನೋಡ್ಬೋದು, ಹೇಗೆ ಭಗವಂತನ ಧಾಮ ನೋಡಿ ಎಷ್ಟು ಬ್ರೈಟ್ ಆಗಿದೆ, ಎಷ್ಟು ಸುಂದರವಾಗಿದೆ. ಅದಕ್ಕೆ ಈ ನಮ್ಮ ಸೂರ್ಯ ಚಂದ್ರರ ಈ ತರ ಬೆಳಕೇ ಬೇಕಾಗಿಲ್ಲ. ನಾವೆಲ್ಲ ಕ್ವಶನ್ ಮಾಡ್ಬೋದು, ಹೇಗಪ್ಪ ಅಂದ್ರೆ ಇಂತ ಲಕ್ಷಾಂತರ ಸೂರ್ಯ ಚಂದ್ರನ ಸೃಷ್ಟಿಸಿರುವಂತಹ ಭಗವಂತನೇ ಅಲ್ಲಿದ್ದಾರೆ. ಅದಕ್ಕೆ ಯಾವ ಈ ಒಂದು ತಾತ್ಕಾಲಿಕವಾದ ಸೂರ್ಯ ಚಂದ್ರನ ಬೆಳಕೇ ಬೇಕಾಗಿಲ್ಲ, ಅದು ಅಷ್ಟೊಂದು ಬ್ರೈಟ್ ಆಗಿರುತ್ತೆ ಅಂತ ಭಗವಂತ ಹೇಳ್ತಿದ್ದಾರೆ. ಅಂತಹ ಜಾಗಕ್ಕೆ ಬನ್ನಿ ಅಂತ ಅವರು ನಮ್ಮನ್ನೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಏನ್ ಅರ್ಥ ಮಾಡ್ಕೋಬೇಕಂತ ಅಂದ್ರೆ, ನಾವ್ ಎಷ್ಟೊಂದ್ ಕಡೆ ಕೇಳಿರ್ತೀವಿ, ತುಂಬಾ ಜನ ಆಶೀರ್ವಾದ ಕೂಡ ಮಾಡ್ತಾರೆ ಎಲ್ರಿಗೂ, ಚೆನ್ನಾಗಿರಿ, ನೀವು ಸುಖವಾಗಿರಿ. ಅಥವಾ ನಾವು ಎಷ್ಟೊಂದ್ ಸಿನಿಮಾಗಳನ್ನೆಲ್ಲ ನೋಡಿದ್ರು ಅದ್ರಲ್ಲಿ ನೋಡಿರ್ತೀವಿ, ಅಥವಾ ಪುಸ್ತಕಗಳನ್ನ ಓದಿದ್ರೆ ಕತೆ ಪುಸ್ತಕಗಳನ್ನ ಅದ್ರಲ್ಲಿ ಲಾಸ್ಟ್ ಅಲ್ಲಿ ಶುಭಂ ಅಂತ ಹಾಕಿರ್ತಾರೆ. ಅಂದ್ರೆ ಎಲ್ಲ ಒಳ್ಳೇದಾಗ್ಲಿ, ಇನ್ನೆಲ್ಲ ಚೆನ್ನಾಗಾಯ್ತು ಅಂತ ಅಂದ್ಬಿಟ್ಟು, ಅಂದ್ರೆ ಕೊನೆಯಲ್ಲಿ ಎಲ್ಲ ಚೆನ್ನಾಗಾಯ್ತು ಅಂತ. ಖಂಡಿತ ಅಲ್ಲ ಅಲ್ವಾ. ನಾವೆಲ್ಲ ನೋಡಿದೀವಿ, ಈ ಭೌತಿಕ ಪ್ರಪಂಚ ನಿರಂತರ ದುಃಖಾಲಯ. ಅಂದ್ರೆ ಒಂದು ಕ್ಷಣ
ಇನ್ನೊಂದು ಕ್ಷಣ ದುಃಖ ಇದ್ದೇ ಇರತ್ತೆ. ಆ ಸುಖ ಏನೋ ಒಬ್ರಿಗೆ ಒಂದು ಅರ್ಧ ಗಂಟೆ ಇರ್ಬೋದು, ಇನ್ನೊಬ್ರಿಗೆ 2 ದಿನ ಇರ್ಬೋದು, ಕೆಲವ್ರಿಗೆ ವರ್ಷ ಇರ್ಬೋದು, ಆದ್ರೆ ನೆಕ್ಸ್ಟ್ ತಿರ್ಗಾ ದುಃಖ ಬಂದೇ ಬರುತ್ತೆ. ಆದ್ರೆ ನಮ್ಮ ಶಾಶ್ವತವಾದ ನಮ್ಮ ನೆಲೆ ಇರೋದು ಅದು ಭಗವಂತನ ಧಾಮದಲ್ಲಿ ಮಾತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಭಗವಂತ ಹೇಳಿದ್ರಲ್ವಾ, ಯಾಕೆ ಭಗವಂತನ ಧಾಮದಲ್ಲಿ ಸೂರ್ಯ ಚಂದ್ರರಿಲ್ಲ, ಮತ್ತೆ ಇಲ್ಲಿ ಈ ಭಗವಂತನ ವಾಸದಲ್ಲಿ ಏನಿದೆ, ಭಗವಂತ ಯಾವ ರೀತಿಯಲ್ಲಿ ನಮಗ್ ಕಾಣಿಸ್ತಾರೆ, ನಾವು ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ನಮ್ಗೆ ಏನ್ ಸಹಾಯ ಆಗತ್ತೆ, ಇದನ್ನೆಲ್ಲ ಭಗವಂತ ನಮ್ಗೀಗ ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ. ಆದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇರುವಂತದ್ದು ಭಗವಂತನ ಪೂರ್ತಿ ಶರಣಾಗತರಾಗಿ ಅವರಿಗೆ ಅವರ ಭಕ್ತಿಯನ್ನ ಮಾಡುವಂಥದ್ದು. ಸೊ ನಾವೆಲ್ಲ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಮಮೈವಾಂಸೋ ಜೀವಲೋಕೆ ಅಂದ್ರೆ ನಾವೆಲ್ಲ ಭಗವಂತನ ಒಂದು ಅಂಶಗಳು. ನಾವು ವಾಪಸ್ ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ನಮ್ಮ ಈ ಭೌತಿಕ ಪ್ರಪಂಚದಿಂದ ನಮ್ಮೆಲ್ಲರ ಸಂಪರ್ಕ ಕಳೆದು ಹೋಗಿದೆ. ನಾವು ಅದನ್ನ ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ, ಈ ಇಂದ್ರಿಯಗಳ ಮನಸ್ಸಿನ ಒಂದು ಕಂಟ್ರೋಲ್ನ ಇಟ್ಕೊಳಕ್ಕಾಗದೆ ಈ ಕಬ್ಬಿಣದ ಸರಪಳಿಯಿಂದ ನಾವು ಬಂಧಿತರಾಗಿದ್ದೀವಿ. ಅಂದ್ರೆ ಈ ಭೌತಿಕ ಪ್ರಪಂಚದ 3 ಗುಣಗಳು ಮತ್ತೆ ಈ ಎಲ್ಲಾ ಇಂದ್ರಿಯ ಬಯಕೆಗಳಿಂದ ನಾವೇನಾಗಿದ್ದೀವಿ ಅಂದ್ರೆ ಚಂಚಲ ಚಿತ್ತರಾಗಿ ಈ ಕಬ್ಬಿಣದ ಸರಪಳಿಯಿಂದ ಬಂಧಿತರಾಗಿದ್ದೇವೆ. ಅದರಿಂದ ನಾವು ಬಿಡುಗಡೆ ಹೊಂದ್ಬಿಟ್ಟು ನಾವು ನಮ್ಮ ಮೂಲ ಯಾರು, ನಮ್ಮ ಮೇನ್ ಯಾರು, ಆರಿಜಿನ್ ಅವ್ರನ್ನ ಸೇರೋದೊಂದೇ ನಮ್ಮ ಧ್ಯೇಯ ಆಗಿರ್ಬೇಕು. ಆದ್ರೆ ಅದಕ್ಕೋಸ್ಕರ ನಾವು ನಾವು ಪರಮಾತ್ಮನ ಭಕ್ತಿ ಮಾಡದೆ ಹೊರತು ಈ ಭೌತಿಕ ಪ್ರಪಂಚದಿಂದ ನಾವು ಸುಲಭವಾಗಿ ಪಾರಾಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸದ್ ಬಿಟ್ಟು ನಿಮ್ಗೆ ಬೇರೆ ದಾರಿ ಇಲ್ಲ ಅಂತ 3 ಸತಿ ಹೇಳ್ತಾರೆ. ಅಂದ್ರೆ ನಮ್ಗೆ ಬೇರೆ ದಾರಿ ಖಂಡಿತ ಇಲ್ಲ. ಅದಕ್ಕಾಗಿ ನಾವು ಶಾಶ್ವತವಾಗಿ ಕೃಷ್ಣನಿಗೆ ಸಂಬಂಧಿಸಿದವರು. ಅಂದ್ರೆ ಹೇಗೆ ಸಮುದ್ರದ ನೀರಿನಲ್ಲಿ ಒಂದು ತೊಟ್ಟು ಸಮುದ್ರದ ನೀರಿನ ಏನೇನ್ ಗುಣ ಇರುತ್ತೋ ಅದೇ ಇರುತ್ತೆ. ಆದ್ರೆ ಒಂದು ತೊಟ್ಟು ನೀರು ಸಮುದ್ರದ ನೀರು ಎರಡೂ ಒಂದೇ ಅಲ್ಲ. ಒಂದು ಕಣ ಚಿನ್ನ ಮತ್ತೆ ಒಂದು ದೊಡ್ಡ ಗಟ್ಟಿ ಚಿನ್ನ ಅದು ಒಂದೇ ಅಲ್ಲ ಅಲ್ವಾ. ಅದ್ರದ್ದು ಗುಣ ಇರ್ಬೋದು ಅಷ್ಟೇ. ಅದನ್ನ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ನಾವೇ ಗ್ರೇಟ್ ಅಂತ ನಾವ್ ಅನ್ಕೊಂಡ್ರೆ ಖಂಡಿತ ಈ ಐಹಿಕ ಪ್ರಪಂಚದಲ್ಲೇ ಸಿಕ್ಕಿ ಒದ್ದಾಡ್ಬೇಕಾಗತ್ತೆ ಈ ಒಂದು ಜನ್ಮ ಮರಣಗಳ ಚಕ್ರದಲ್ಲಿ. ಅದನ್ನ ಭಗವಂತ ಹೇಳ್ತಾರೆ. ಅವ್ರ ಮುಂದೆ ಹೇಳ್ತಾರೆ, ಸರ್ವಸ್ಯ ಚಾಹಂ ಹೃದಿ ಸನ್ನಿವೇಷ್ಟೋ ಮತ್ತ ಸ್ಮೃತಿರ್ಜಾನ ಊಹನಂಚ ವೈದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವಿದೇವ ಚಾಹಂ ಅಂತ ಹೇಳ್ತಾರೆ ಭಗವಂತ. ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದೀನಿ. ಎಲ್ಲ ಒಂದು ನಮಗ್ ಜ್ಞಾಪಕ ಇರ್ಬೋದು, ನಮ್ಗಿರೋ ಬುದ್ಧಿವಂತಿಕೆ ಇರ್ಬೋದು, ನಮ್ಗೆ ಇರುವಂತಹ ಈ ಮರೆವು ಇರ್ಬೋದು, ಫರ್ಗೆಟ್ಫುಲ್ನೆಸ್ ಇರ್ಬೋದು, ಎಲ್ಲವೂ ಕೂಡ ಭಗವಂತನಿಂದ ಬಂದಿರುವಂತದ್ದು. ಮತ್ತೆ ಈ ಇರುವಂತಹ ವೇದಗಳ ಜ್ಞಾನ ಇರ್ಬೋದು, ಅದನ್ನ ಬರ್ದಿರುವಂತವ್ರು ಅಥವಾ ತಿಳಿಸಿರುವಂತವ್ರು ಕೂಡ ಭಗವಂತನೇ. ಸೊ ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಆದ್ರಿಂದ ಈಗ ಅದು ಒಂದು ನಾವು ತಿಳ್ಕೊಳ್ಬೇಕಾಗಿರೋದು ಹುಲುಮಾನವ್ರು ಏನಪ್ಪಾ ಅಂದ್ರೆ, ಇಟ್ಸ್ ಆಲ್ರೆಡಿ ಪ್ರೂವ್ಡ್, ಅದು ಸಾಬೀತಾಗೋಗಿದೆ. ನಾವು ತಿರ್ಗಾ ಕ್ವಶನ್ ಮಾಡಿದ್ರೆ ನಮ್ಮಂತಹ ಒಂದು ಅಲ್ಪರು ಅಥವಾ ಬುದ್ಧಿ ಮಾಂದ್ಯರು ಬೇರೆ ಇಲ್ಲ ಅಂತ ಅನ್ಕೋಬೇಕು. ಯಾಕಂದ್ರೆ ದೇವರು ತುಂಬಾ ಒಳ್ಳೆಯವನು, ಅವನು ತುಂಬಾ ಕರುಣಾಮಯಿ. ಅವನು ನಮ್ಗೆ ಇಷ್ಟೆಲ್ಲ ಒಂದು ಫೆಸಿಲಿಟಿನ ಕೊಡ್ತಾ ಇದ್ದಾರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ. ಅಷ್ಟೊಂದು ಒಂದು ಕರುಣೆಯಿಂದ ನಮ್ಮನ್ನ ಕ್ಷಮಿಸ್ತಾ ಇದ್ದಾರೆ, ನಮ್ಗೆ ಎಲ್ಲ ದಾರಿ ತೋರಿಸ್ತಾ ಇದ್ದಾರೆ. ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಷ್ಟು ದಡ್ರು ಯಾರು ಇರೋದಿಲ್ಲ. ಅವರು ಮುಂದೆ ಹೇಳ್ತಾರೆ ಹಾಗೆ, ಯೋ ಮಾಮೇವ ಮಾಸಾ ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಯಾಜತಿ ಮಾಂ ಸರ್ವಭಾವೇನ ಭಾರತ. ಅಂದ್ರೆ ಇಲ್ಲಿ ಹೇಳ್ತಾರೆ, ನಮ್ ಕಲಿಯುಗದ ಜನರ ಬುದ್ಧಿ ಭಗವಂತನಿಗೆ ಚೆನ್ನಾಗ್ ಗೊತ್ತು. ಎಲ್ಲದಕ್ಕೂ ಸಂದೇಹ, ಭಗವಂತನ್ ನೋಡ್ಬೇಕು, ಭಗವಂತನ್ ಕಾಣಿಸ್ಬೇಕು, ಭಗವಂತ ಇದ್ದಾನೆ ಅಂತ ಪ್ರೂಫ್ ಬೇಕು. ಇದೆಲ್ಲ ಭಗವಂತ ಹೇಳಿದ್ದಾರೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಇದೆಲ್ಲ ಭಗವದ್ಗೀತೆಯನ್ನ ಬರ್ದಿದ್ದು ಯಾರು? ಭಗವಂತ ಹೇಳಿದ್ ಯಾರು ನೋಡಿದ್ರು? ಇಂತಿಗೆ ಅನೇಕ ಸಂಶಯಗಳು ನಮ್ಗೆ. ಅದಕ್ಕೆ ಭಗವಂತ ಹೇಳ್ತಾರೆ, ಯಾರು ನನ್ನನ್ನು ಸಂದೇಹವಿಲ್ಲದೆ
ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಅವನು ಮಾತ್ರ ನನ್ನ ಶಾಶ್ವತ ಲೋಕಕ್ಕೆ ಬರ್ತಾನೆ. ಅವನಿಗೆ ಮಾತ್ರ ಎಲ್ಲ ತಿಳಿದಿದ್ದೆ. ಅವನು ನಿರಂತರವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಯಾವಾಗ್ಲೂ ಒಂದನ್ನ ಅರ್ಥ ಮಾಡ್ಕೋಬೇಕು. ನಾವು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಕೂಡ ನಾವು ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಅನುಸರಿಸೋದ್ರಿಂದ ಖಂಡಿತ ನಾವು ಏನ್ ಮಾಡ್ಬೋದು, ನಾವು ಕೂಡ ಯಶಸ್ಸನ್ನ ಸಾಧಿಸ್ಬೋದು, ಭಗವಂತನ ಧಾಮವನ್ನ ಖಂಡಿತ ಸೇರ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಎಲ್ಲದರ ತಿಳುವಳಿಕೆಯ ಒಂದು ಫಲಿತಾಂಶ ಏನಪ್ಪಾ ಅಂತಂದ್ರೆ ನಾವು ಬುದ್ಧಿವಂತರಾಗ್ತೀವಿ, ಭಗವಂತನ ಜ್ಞಾನವನ್ನ ತಿಳಿತೀವಿ. ಮತ್ತೆ ಇದಕ್ಕೆ ಒಂದೇ ಒಂದು ಕ್ವಾಲಿಫಿಕೇಶನ್ ಬೇಕು, ಅದು ನಾವು ಯಾವುದೇ ಅಧರ್ಮಗಳನ್ನ ಮಾಡಬಾರ್ದು, ಭಗವಂತನಿಗೆ ಪೂರ್ತಿಯಾಗಿ ಶರಣಾಗತರಾಗ್ಬೇಕು. ಅದೇ ಭಗವಂತ ಹೇಳ್ತಾರೆ, ಇದನ್ನ ನಾವಾಗ್ಲೇ ನೋಡಿದ್ವಿ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀವಾನ್ ನಮಸ್ಕುರು ಮಾಮೇ ವೈಶಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿಮೇ. ಅಂದ್ರೆ ಇದಾಗ್ಲೇ ನೋಡಿದ್ವಲ್ಲ, ಹೇಗೆ ಭಗವಂತನ ನಾವು ಸದಾ ಸ್ಮರಣೆ ಮಾಡ್ಬೇಕು. ಮತ್ತೆ ಇಲ್ಲಿ ಮುಂದೆ ಭಗವಂತ ಹೇಳ್ತಾರೆ, ಸರ್ವಧರ್ಮ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅವ್ರು ಹೇಳ್ತಾರೆ, ಎಲ್ಲವನ್ನು ಪರಿತ್ಯಾಜ ಮಾಡಿ, ಎಲ್ಲಾ ಧರ್ಮಗಳನ್ನ ಪರಿತ್ಯಾಜ ಮಾಡಿ ನನಗೆ ಶರಣಾಗತರಾಗಿ ನಾನು ನಿಮ್ಮನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡ್ತೇನೆ, ಹೆದರ್ಕೊಳ್ಬೇಡಿ. ಇದನ್ನ ನೀನು ಹೋಗಿ ಅರ್ಜುನ ಎಲ್ಲರಿಗೂ ಘೋಷಣೆ ಮಾಡುವಂತ ಭಗವಂತ ಹೇಳ್ತಾರೆ. ಸೊ ನಾವಿವತ್ತೇನ್ ತಿಳ್ಕೊಂಡ್ವಿಪ್ಪ ಈ ಒಂದು ಜ್ಞಾನದ ಹಂತದಲ್ಲಿ ಅಂದ್ರೆ, 3 ತರಹದ ಜ್ಞಾನಗಳು ಯಾವುದು, ತಿಳ್ಕೊಳ್ಳುವಂತಹ ದಾರಿ ಯಾವುದು, ಮತ್ತೆ ಆ 3 ತರಹದ ಜ್ಞಾನ ಯಾವುದು ಅಂದ್ರೆ, ಗೌಪ್ಯ ಜ್ಞಾನ, ಹೆಚ್ಚು ಗೌಪ್ಯ ಜ್ಞಾನ ಅಂದ್ರೆ ಪರಮಾತ್ಮನ ಜ್ಞಾನ, ಅಂದ್ರೆ ಪರಮಾತ್ಮ ಹೇಗೆ ಎಲ್ಲರ ಆತ್ಮದ ಜೊತೆ ಪರಮಾತ್ಮ ಇದ್ದಾನೆ, ಈ ದೇಹ ಒಂದು ಬರೀ ವೆಹಿಕಲ್ ಅಷ್ಟೇನೆ, ಆ ಒಂದು ದೇಹದ ಯಂತ್ರದಲ್ಲಿ ನಮ್ಮ ಆತ್ಮ ಕುಳಿತಿದೆ. ನಾವು ಯಾಕೆ ಭಗವಂತನಿಗೆ ಯಾವ ರೀತಿ ಶರಣಾಗತರಾಗ್ಬೇಕು, ಯಾವ ರೀತಿ ಈ ಜನ್ಮ ಮರಣದ ಚಕ್ರದಿಂದ ಪಾರಾಗ್ಬೇಕು, ಶಾಶ್ವತ ನೆಲೆಯಾದ ಭಗವಂತನ ಧಾಮವನ್ನ ಹೇಗ್ ಸೇರ್ಬೇಕು ಅಂತ ಹೇಳಿದ್ರು. ಮತ್ತೆ ಅತ್ಯಂತ ಗೌಪ್ಯ ಜ್ಞಾನದಲ್ಲಿ ಅವ್ರು ಹೇಳ್ತಾರೆ, ಭಗವಾನ್ ಅಂದ್ರೆ ಏನು, ಶ್ರೀಕೃಷ್ಣನಿಗೆ ಹೇಗೆ ಭಕ್ತಿ ಮಾಡ್ಬೇಕು, ಯಾವ ರೀತಿ ನಾವು ಅವರಿಗೆ ಪ್ರತಿಕ್ರಿಯೆ ಕೊಡ್ಬೇಕು, ಅಂದ್ರೆ ಆ ನವವಿಧಿ ಭಕ್ತಿಯಲ್ಲಿ ಹೇಗೆ ಅವ್ರನ್ನ ನಾವು ಭಕ್ತಿ ಸೇವೆ ಮಾಡಬಹುದು, ಯಾವಾಗ್ಲೂ ಯಾವ ರೀತಿ ಭಗವಂತನ ಬಗ್ಗೆ ಯೋಚನೆ ಮಾಡ್ಬೇಕು, ಭಗವಂತನ ಭಕ್ತರಾಗಿರ್ಬೇಕು, ಭಗವಂತನ ಪೂಜಿಸ್ಬೇಕು, ಭಗವಂತನನ್ನ ಗೌರವಿಸ್ಬೇಕು, ಮತ್ತೆ ಎಲ್ಲಾ ಧರ್ಮದ ಸಾರ ಕೃಷ್ಣನಿಗೆ ಶರಣಾಗತರಾಗುವಂಥದ್ದು. ಮತ್ತು ಇದು ಯಾವುದೇ ಧರ್ಮಕ್ಕೆ, ಯಾವುದೇ ವ್ಯಕ್ತಿಗೆ, ಯಾವುದೇ ಸಮುದಾಯಕ್ಕೆ ಇರುವಂತಹ ಒಂದು ಜ್ಞಾನ ಅಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಮತ್ತೆ ಯಾವ ರೀತಿ ನಾವು ಎಲ್ಲಾ ನಮ್ಮ ಗೊತ್ತಿಲ್ಲದೋ ಗೊತ್ತೇನೋ ಆಗಿರುವಂತಹ ಜನ್ಮ ಜನ್ಮಾಂತರದ ಪಾಪದ ಪ್ರತಿಕ್ರಿಯೆಗಳಿಂದ ಹೇಗೆ ಬಿಡುಗಡೆ ಹೊಂದೋದು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ನನಗೆ ಇದೊಂದು ಸದಾವಕಾಶ ಕೊಟ್ಟಂತಹ ನಿಮ್ಗೆಲ್ರಿಗೂ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ, ನಮ್ಮ ಗುರುಗಳಾದ ಶ್ರೀಲಾ ಪ್ರಭುಪಾದ್ರು, ನಾಮನಿಷ್ಠದಾಸ್ ಪ್ರಭುಜಿ ಅವರು ಮತ್ತೆ ಶ್ರೀವಾಸಾಂಗನ್ ಪ್ರಭುಜಿ ಅವರಿಗೂ ನನ್ನ ವಂದನೆಗಳನ್ನ ಸಲ್ಲಿಸುತ್ತಾ, ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲಾ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ, ಇಲ್ಲ ನೆರೆದಿರುವ ಎಲ್ಲಾ ಭಕ್ತವೃಂದ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಸಾರಿ, ಜಾಸ್ತಿ ಟೈಮ್ ಆಯ್ತು ಅನ್ಸುತ್ತೆ. ತುಂಬಾ PhD ಥೀಸಿಸ್ ಮಾಡ್ಬಿಟ್ಟಿದ್ದೀರಾ ಪ್ರಭುಜಿ. ಅದು ಬರೀ ಇಂಪಾರ್ಟೆಂಟ್ ಶ್ಲೋಕಸ್ ಮಾತ್ರ ಆಗ್ತೇ, ಎಲ್ಲ ಹಾಕ್ಲಿಲ್ಲ ನಾನು. 108 ಅದ್ರಲ್ಲಿ ತಗೊಂಡು ಆ ಇಂಪಾರ್ಟೆಂಟ್ ಮಾತ್ರ ಹಾಕೊಂಡೆ ಪ್ರಭುಜಿ. ತುಂಬಾ ಡೀಟೇಲ್ ಆಗಿ ತುಂಬಾ ಎಫರ್ಟ್ಸ್ ಮಾಡಿದ್ದೀರಾ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮ್ದು ಪ್ರೆಸೆಂಟೇಶನ್ ಎಲ್ಲ ನಾವು ಇಂಗ್ಲಿಷ್ ಅಲ್ಲಿ ಮಾಡಿದ್ದಾರೆ ಒಂದು ಡ್ರೈವ್ ಅಲ್ಲಿ, ಅದೇ ರೀತಿಯಲ್ಲಿ ಅದು ನಾನು ಕೇಳ್ತೀನಿ ಅವ್ರಿಗೆ, ಯಾರು ಅವರು ಶ್ರೀಲಕ್ಷ್ಮಿ ಮಾತಾಜಿ ಅಂತ ಒಬ್ರು ಇದ್ದಾರೆ. ಎಲ್ಲಾನು ಕೂಡ ನಾವು ಅಲ್ಲಿ ಹಾಕೊಂಡ್ರೆ ಎಲ್ಲರದು ತೆಲುಗು, ನಮ್ಮ ಕನ್ನಡದವ್ರದ್ದು ಎಲ್ಲರದು ಕೇಳ್ತೀನಿ. ಅವ್ರು ಕೇಳಿ ಎಲ್ಲರೂ ಅವ್ರಿಗೆ ಶೇರ್ ಮಾಡಿದ್ರೆ ಅವರು ಒಂದು ಡ್ರೈವ್ ಅಲ್ಲಿ ಹಾಕಿ ಎಲ್ಲ ನಮ್ಮ ಡಿವೋಟೀಸ್ ಎಲ್ಲರದು ಪ್ರೆಸೆಂಟೇಶನ್ಸ್ ತುಂಬಾ ಚೆನ್ನಾಗಿದೆ. ಶೇರಿಂಗ್ ಸ್ಟಾಪ್ ಮಾಡ್ಲಾ ಪ್ರಭುಜಿ? ಆಯ್ತು ಮಾತಾಜಿ.
ಆದ್ರೆ ಆಮೇಲೆ ನಿಮ್ದು ಅದೇ ನಿಮ್ ಪ್ರೆಸೆಂಟೇಶನ್ ನಾನು ಕೇಳ್ತೀನಿ ಅವ್ರಿಗೆ, ನಾನು ಶೇರ್ ಮಾಡ್ತೇನೆ. ಮತ್ತೆ ನಮ್ಗೆ ನೀವು ಶೇರ್ ಮಾಡಿ. ಅವರು ಎಲ್ಲ ಡ್ರೈವ್ ಅಲ್ಲಿ ನಿಮ್ದು ಲಾಸ್ಟ್ ವೀಕ್ ಅಲ್ಲಿ ಯಾರ್ಯಾರು ಮಾಡಿದ್ರು ನಮ್ಮ ಮಾತಾಜಿಗಳು ಪ್ರಭುಜಿಗಳು ಅವ್ರದ್ದೆಲ್ಲರದನ್ನು ಅದೊಂದು ಕನ್ನಡದೊಂದು ಫೋಲ್ಡರ್ ಮಾಡಿ ಅಪ್ಲೋಡ್ ಮಾಡೋಣ. ಸೊ ಯಾರಾದ್ರೂ ಭಕ್ತರು ಏನಾದ್ರು ಪ್ರಶ್ನೆ ಏನಾದ್ರು ಮಾಡ್ಬೇಕಾ ಮಾತಾಜಿಗೆ? ಸ್ಲೈಡ್ಸ್ ಮಾತಾಜಿ? ಇಲ್ಲ ಪ್ರಭುಜಿ, ಅದು ಇನ್ನೂ ಸ್ವಲ್ಪ ಕೆಳಗಡೆ ಬೇರೆ ಹಾಕೊಂಡಿದೀನಿ. 93 ಇದೆ ಪ್ರಭುಜಿ, 93 ಇದೆ. ಆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬಿಟ್ರೆ ಒಂದು 85 ಬರುತ್ತೇನೋ, ಪ್ರಾರ್ಥನೆದೆಲ್ಲ ಬಿಟ್ರೆ. ಓಕೆ ಮಾತಾಜಿ, ತುಂಬಾ ಟೈಮ್ ಆಗಿರುತ್ತೆ ನಿಮಗೆ. ಇಲ್ಲ, ನಾನು ಕ್ಲಾಸ್ ಮಾಡಬಾರ್ದಾಯ್ತು, ನಿಮ್ದೇ ಫಸ್ಟ್ ಕೊಟ್ಬಿಡ್ಬೇಕಾಗಿತ್ತು ಅಂತ ಇವತ್ತು. ಇರ್ಲಿ ಪ್ರಭುಜಿ, ಸಾರಿ, ಸ್ವಲ್ಪ ಜಾಸ್ತಿ ನಾನು ಅನ್ಕೊಂಡೆ ಬೇಗ ಮುಗಿಸ್ಬೋದು ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ನನ್ನ ಕ್ಲಾಸ್ ನಾನು ಬಂದಿದ್ದು ಲೇಟ್ ಅಲ್ಲ, ನಂದು ಕೂಡ ಸ್ಟಾರ್ಟ್. ಚೆನ್ನಾಗಿತ್ತು ಮಾತಾಜಿ. ಲೆವೆಲ್ಸ್ ಆಫ್ ನಾಲೆಡ್ಜ್ ತುಂಬಾ ಡೀಟೇಲ್ ಆಗಿ, ಮುಖ್ಯವಾಗಿ ಅದೇ 3 ಲೆವೆಲ್ಸ್ ಅಂದ್ರೆ ನಾವು ಪರಮಜ್ಞಾನ, ಪರಮಾತ್ಮ ಜ್ಞಾನ, ಭಗವಾನ್, 3 ಲೆವೆಲ್ ಹಾಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಆ ರೀತಿಯಲ್ಲಿ. ಇನ್ನೊಂದು ಕೃಷ್ಣ ರೀತಿಯಲ್ಲಿ ಹೇಳೋದು ಗುಹ್ಯತರ ಗುಹ್ಯತಮ ಜ್ಞಾನವಾಗಿ ಕೃಷ್ಣ ಹೇಳೋದು, ಕಾನ್ಫಿಡೆನ್ಷಿಯಲ್, ಮೋರ್ ಕಾನ್ಫಿಡೆಂಟ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್, ಅದೇ ರೀತಿ. ಸೊ ಅದಕ್ಕೆ ಸಂಬಂಧಿತವಾಗಿ ಪ್ರತಿಯೊಂದು ಬರುತ್ತೆ ಇಲ್ಲಿ. 2 ಟಾಪಿಕ್ ಇದೆ ಅನ್ಸುತ್ತಲ್ಲ ನಾಲೆಡ್ಜ್ ಬಗ್ಗೆ, ಲೆವೆಲ್ಸ್ ಆಫ್ ನಾಲೆಡ್ಜ್ ಒಂದು, ಇನ್ನೂ ಒಂದು ಬಿ ಇದೆ ಪ್ರಭುಜಿ, ಅದು ಜ್ಞಾನದ ಹಂತಗಳು ಮತ್ತೆ ಇದೆ. ಅದೇ ಕರೆಕ್ಟ್ ನಾನು ನೋಡ್ಬೇಕು, ಅದು ಹೇಗೆ ಎರಡು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಬೋದಾ ಮಧ್ಯೆ? ಡಿಫ್ರೆನ್ಶಿಯೇಟ್ ಇದೆ ಅನ್ಸುತ್ತೆ ಪ್ರಭುಜಿ, ಅದು ಒಂದ್ ಸೆಕೆಂಡ್ ನೋಡ್ತೇನೆ. ನಾಲೆಡ್ಜ್ ಅಂದ್ರೆ ತುಂಬಾ ದೊಡ್ಡ ಟಾಪಿಕ್ ನಾಲೆಡ್ಜ್, ಜ್ಞಾನ. ಶ್ಲೋಕಸ್ ಕೂಡ ತುಂಬಾ ಇತ್ತು ಪ್ರಭುಜಿ. ಹೌದು, ಟಾಪಿಕ್ ತುಂಬಾ ದೊಡ್ಡ. ಈ ರೀತಿಯಲ್ಲಿ ಸ್ಟಡಿ ಕೂಡ ನಾನು ಕೂಡ ಫಸ್ಟ್ ಟೈಮೇ ಇದನ್ನ ಇದು ಮಾಡ್ತಾ ಇರೋದು, ನನಗೂ ಅನುಭವ. ಜನರಲಿ ನಾವು ಗೀತೆ ಒಂದೊಂದು ಶ್ಲೋಕ ಓದ್ಕೊಂಡು ಹೋಗ್ತೀವಿ, ಅದೇ ಇದು ಟಾಪಿಕ್ ವೈಸ್ ಈ ತರ ಟಾಪಿಕ್ ತುಂಬಾ ಡೀಟೇಲ್ ಆಗಿ ಆಗುತ್ತೆ. ಚೆನ್ನಾಗಿತ್ತು, ನೀವೆಲ್ಲ ಕವರ್ ಮಾಡಿದ್ರಿ, ಫುಲ್ ಗೀತಾ ಒಂದು ನಮಗೆ ಸಮರಿ ಕೊಟ್ರಿ. ಥ್ಯಾಂಕ್ ಯು ಪ್ರಭುಜಿ. ನನ್ಗೆ ಅದು ಸ್ವಲ್ಪ ನೀವು ನನ್ಗೆ ಹೆಲ್ಪ್ ಮಾಡಿದ್ರಿ, ಮತ್ತೆ ಬೇರೆದೆಲ್ಲಾನು ಸ್ವಲ್ಪ ಶ್ಲೋಕಗಳಿಂದ ತಗೊಂಡೆ ಪ್ರಭುಜಿ ನಾನು. ಇಲ್ಲ, ನಾನೇನು ಕಳಿಸಿಲ್ಲ, ನಾನೇನು ಪ್ರೆಸಿಡೆಂಟ್ ಕಳ್ಸಿದ್ನಾ ಇಲ್ವಾ ನಿಮ್ಗೆ? ನಾನು ಕಳ್ಸಿದ್ನ? ನೀವು ಒಂದ್ ಕಳ್ಸಿದ್ರಿ ಪ್ರಭುಜಿ, ಇಂಗ್ಲಿಷ್ ಒಂದಿತ್ತು, ಬಟ್ ಇದೆಲ್ಲ ಇರ್ಲಿಲ್ಲ ಪ್ರಭುಜಿ, ಅದು ಶ್ಲೋಕದಲ್ಲಿ ಇರೋದು ಅದೆಲ್ಲ ಇರ್ಲಿಲ್ಲ, ಡೀಟೇಲ್ ಇರ್ಲಿಲ್ಲ. ಹೌದು, ಅದು ಅವ್ರು ಮಾಡಿದ್ರಿ ಯಾರು, ಅದನ್ನ ನನಗೆ ಇಂಗ್ಲಿಷ್ ಫೋಲ್ಡರ್ ಅಲ್ಲಿ ಇತ್ತು, ಅದನ್ನ ಕೊಟ್ಟೆ ಅಷ್ಟೇ. ಪ್ರಭುಜಿ, ನೆಕ್ಸ್ಟ್ ಜ್ಞಾನವನ್ನು ಹೇಗೆ ಪಡೆಯುವುದು ಅಂತ ಇದೆ. ಇದ್ರ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ ಅನ್ಸುತ್ತಲ್ಲ ಪ್ರಭುಜಿ? ನೀವು ಅದು ಪ್ರತ್ಯಕ್ಷ ಶ್ಲೋಕಗಳು ಬೇರೆ ಬೇರೆ ಇದೆ ಪ್ರಭುಜಿ, ಅದಕ್ಕೆ ಬೇರೆ ಇದು ಕೊಟ್ಟಿದ್ದಾರೆ, ಅದಕ್ಕೆ ಶ್ಲೋಕಗಳು ಬೇರೆ ಬೇರೆ ಇದೆ, ಓವರ್ಲ್ಯಾಪ್ ಆಗ್ತಿಲ್ಲ. ಸೊ ಅದರಿಂದ ತಗೊಂಡ್ ಮಾಡ್ಬೋದು. ಪ್ರತ್ಯಕ್ಷ ಪ್ರಮಾಣ ಅದೆಲ್ಲ ಮೋಸ್ಟ್ ಅದಕ್ಕೆ ಹಾಕ್ಬಿಡ್ಬೋದೇನೋ ನಾವು? ಇಲ್ಲ, ಅದ್ರಲ್ಲಿ ಬರುತ್ತೆ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಕೊಡ್ಬೋದು. ಪ್ರಭುಜಿ, ನಾನ್ ರೆಕಾರ್ಡ್ ಮಾಡಿಲ್ಲ, ನೀವು ಮಾಡಿದ್ರ ಪ್ರಭುಜಿ, ಮರ್ತ್ಬಿಟ್ಟೆ ನಾನು. ಏನ್ ಮಾತಾಡಿ? ರೆಕಾರ್ಡ್ ಮಾಡ್ಲಿಲ್ಲ ಪ್ರಭುಜಿ, ನಾನು ಮರ್ತ್ಬಿಟ್ಟೆ.